ಲೆಟ್ಸ್ ವೆಲ್ಕಮ್ ಉಪ್ಪಿನಂಗಡಿಯ ಆತ್ಮಿ ಗೌಡ. ನೀವು ಟಿವಿಯಲ್ಲಿ ಭಾಗವಹಿಸಿದ್ರಾ? ಯಾವ ಕಾರ್ಯಕ್ರಮ? ನಾನು ಅಮ್ಮಪ್ಪ. ನಾಯಿ ಬಂತು. ಕನ್ನಮ್ಮ, ಈಗ ಬೌಬೋ ಮಾಡಿದ್ದು ಕುರಿ ಅಂಕಲ್ ಅಲ್ಲ. ಅವಳು ಕೇಳಿದ್ಲ ಚೋತು? ಬೌಬೋ ಮಾಡಿದ ಕುರಿ ಅಂಕಲ್ ಅಂತ ಕೇಳಿದ ಚೋತು? ಯಾರು ಮಾಡಿದ್ದು? ನಾನು ಛೋಟಾ ಚಾಂಪಿಯನ್ ಗೊತ್ತಾ? ಪ್ರತಿಭೆ ಎಂಬುದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಹಾಗೂ ಪ್ರತಿಭೆ ಎನ್ನುವಂಥದ್ದು ಎಳೆಯ ವಯಸ್ಸಿನಿಂದಲೇ ಹುಟ್ಟುವಾಗಲೇ ಮಗುವಿನಲ್ಲಿ ಸುಪ್ತವಾಗಿ ಇರುತ್ತದೆ. ಅದನ್ನು ನಾವು ಹೊರಗೆಡಹಿ ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಬನ್ನಿ, ಇವತ್ತು ನಿಮಗೆ ಒಂದು ಅದ್ಭುತವಾದಂಥ ಒಂದು ಪ್ರತಿಭೆಯನ್ನು ನಾವು ತೋರಿಸ್ತಾ ಇದ್ದೇವೆ. 3.5 ವರ್ಷದ ಮಗುವಿನ ಅದ್ಭುತವಾದಂತಹ ಪ್ರತಿಭೆ ಇವತ್ತು ರಾಜ್ಯದಾದ್ಯಂತ ಮನೆ ಮಾತಾಗಿದೆ. ಎಲ್ಲರ ಮನೆಗಳಲ್ಲೂ ಕೂಡ ಈಕೆ, ಈ ಬಾಲೆ, ಈ ಹುಡುಗಿ ಕಾಣ್ತಾ ಇದ್ದಾಳೆ. ಈ ಮಗು ಯಾರು ಅಂತ ಹೇಳಿದರೆ ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರಾಮಕುಂಜ ಗ್ರಾಮದ ಸಂಪ್ಯಾಡಿ ಆತ್ಮಿ 𝐒𝐻𝐻𝐿. ಈ ಪ್ರತಿಭೆ ನಮ್ಮೂರಿನವಳಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರಾಮಕುಂಜ ಗ್ರಾಮದ ಸಂಪ್ಯಾಡಿ ಸುಜಿತ್ ಗೌಡ ಮತ್ತು ಉಮಾಶ್ರೀ ದಂಪತಿಯವರ ಪುತ್ರಿ ಆತ್ಮಿ 𝐒𝐻𝐻𝐿. ಈಕೆ ಝೀ ಕನ್ನಡ ವಾಹಿನಿಯವರು ನಡೆಸಿದಂತಹ ಛೋಟಾ ಚಾಂಪಿಯನ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾಳೆ. ರಾಜ್ಯದಾದ್ಯಂತ ಇವತ್ತು ಮನೆ ಮಾತಾಗಿದ್ದಾಳೆ ಆತ್ಮಿ 𝐒𝐻𝐻𝐿. ಅವಳು ಮತ್ತು ಅವರ ಮನೆಯವರ ಜೊತೆ ಮಾತಾಡಿಕೊಂಡು ಬರೋಣ. ನಾವೀಗ ರಾಮಕುಂಜದ ಸಂಪ್ಯಾಡಿ ಆತ್ಮಿ 𝐒𝐻𝐻𝐿 ಅವರ ಮನೆಯಲ್ಲಿದ್ದೇವೆ. ಹಾಯ್ ಆತ್ಮಿ. ಆತ್ಮೀಯಾ, ಕಂಗ್ರ್ಯಾಚುಲೇಷನ್. ಬನ್ನಿ. ಛೋಟಾ ಚಾಂಪಿಯನ್ ಅಲ್ಲ ನೀವು? ಛೋಟಾ ಚಾಂಪಿಯನ್ ಅಲ್ಲ? ಹೌದಾ? ಛೋಟಾ ಚಾಂಪಿಯನ್. ಓಕೆ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ವೆಲ್ಕಮ್ ಮಾಡ್ತೀರಾ? ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಅವ್ವ ಬೇರೆ, ದೊಡ್ಡಪ್ಪ ಬೇರೆ, ದೊಡ್ಡಣ್ಣ ಬೇರೆ, ಶ್ರಾವ್ಯಣ್ಣ ಬೇರೆ, ಚಿಕ್ಕ ತಾತ ಮತ್ತೆ ಅಪ್ಪ ಮತ್ತೆ ಅಮ್ಮ ಮತ್ತೆ ದೊಡ್ಡಪ್ಪ. ಎಲ್ಲರೂ ಇದ್ದಾರಲ್ಲ? ಎಲ್ಲರಲ್ಲೂ ಮಾತಾಡಿಸುವಲ್ಲ? ನೀವು ಕೂಡ ಮಾತಾಡ್ತೀರಲ್ಲ? ಓಕೆ, ರೆಡಿ? ಆರ್ ಯು ರೆಡಿ? ಓಕೆ, ಥ್ಯಾಂಕ್ ಯು. ಜಮಕಲೆ ಗಣಪತಿ ತಿಲಗೆ ಬಂದಲೆ, ನಂಬಿದವರ ಪಾಡಿನ ತಲ್ಪತವು ನೀನೆ. ಪದ ಶುಕ್ರದ ಚೌತಿಯಂದು ನಮ್ಮ ಮನೆಗೂ ದಯವ ತಲಸೆಂದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮೈಸೂರುವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ. ನಿಮ್ಮ ಹೆಸರು? ಆತ್ಮಿ. ಸ್ಕೂಲ್ ಹೋಗ್ತೀರಿ? ಎಲ್ಲಿ? ರಾಮಕುಂಜವಾ? ಸ್ಕೂಲ್ನ ಹೆಸರೇನು? ರಾಮಕುಂಜೇಶ್ವರ ಹಿಂದಕಟ್ಟ ರಾಮಕುಂಜ. ಓ, ರಾಮಕುಂಜೇಶ್ವರಕ್ಕೆ ಹೋಗುದಾ? ಓ, ಎಷ್ಟನೇ ಕ್ಲಾಸು? ನರ್ಸರಿಗೆ ಹೋಗುದಾ? ಯಾರು ನಿಮ್ಮ ಮಿಸ್? ಸುಜ ಮಿಸ್. ಹಾಂ, ಏನು ಹೇಳಿಕೊಡ್ತಾರೆ ಮಿಸ್? ABCD. ಬೇರೆ ಅತ್ತ ಇತ್ತ ನೋಡಿಕೊಂಡು. ಮತ್ತೆ ನಾವು ಅಲ್ಲಿಗೆ ಯಾವುದು ಮತ್ತೆ ಫಾಕ್ಸ್ ಇದೆ ಕೊಡ್ತಾರೆ. ಓಕೆ. ಮತ್ತೆ
ರೇಪ್ಸ್ ಇದೆ ಹೇಳಿಕೊಡ್ತಾರೆ. ಹಾಂ, ಖುಷಿ ಆಗ್ತಾ ಇದೆಯಾ? ಹಾಂ ಹೌದಾ? ಮಿಸ್ ಹೇಳಿಕೊಡೋ ಖುಷಿ ಆಗ್ತದಾ? ಹಾಂ ಅವ್ರು ಹೇಳಿಕೊಟ್ಟ ಹಾಗೆ ಮಾಡ್ತೀರಾ? ಹಾಂ ಮನೆಯಲ್ಲಿ ಕೂಡ ಮಾಡ್ತೀರಾ ಬಂದು? ಹಾಂ ಹೌದಾ? ಅಮ್ಮ ಹೇಳಿಕೊಡ್ತಾರಾ? ಹಾಂ ಏನು ಹೇಳಿಕೊಡ್ತಾರೆ? ಅದು ಫಾಕ್ಸ್ ಇತ್ತು. ಹಾಂ, ಮತ್ತು ಗ್ರೇಪ್ಸ್ ನೋಡ್ಬೇಕಲ್ಲ. ಯಾವ್ದು ನೋಡ್ಬೇಕು? ಗ್ರೇಪ್ಸ್. ಹಾಂ, ಅದನ್ನು ಹೇಳಿಕೊಡ್ತಾರಾ? ಹಾಂ ಚೆನ್ನಾಗಿ ಕಲಿತೀರಾ ನೀವು? ನೀವು ಟಿ ವಿಯಲ್ಲಿ ಭಾಗವಹಿಸಿದ್ರಾ? ಹಾಂ ಯಾವ ಕಾರ್ಯಕ್ರಮ? ಮಾ ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೀವು? ನಾನು ಅಮ್ಮ ಅಪ್ಪ. ಅಮ್ಮ ಅಪ್ಪ? ಹಾಂ ಅಮ್ಮ ಅಪ್ಪವಾ? ಯಾವ ಟಿ ವಿ ಯಾವುದು? ಝೀ ಕನ್ನಡದಲ್ಲಿಯಾ? ಏನು ಪ್ರೋಗ್ರಾಮ್ ಹೆಸರು ಅದ್ರದ್ದು? ಚೋಟಾ ಚಾಂಪಿಯನ್. ಛೋಟಾ ಚಾಂಪಿಯನ್. ನೀವು ಛೋಟಾ ಚಾಂಪಿಯನ್ ಆದದ್ದಾ? ಹಾಂ ಹೌದಾ? ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹಾಂ, ಖುಷಿ ಆಗ್ತಾ ಇದೆಯಾ ಛೋಟಾ ಚಾಂಪಿಯನ್ ಆದದ್ದಕ್ಕೆ? ಹಾಂ, ಹೌದಾ? ನೀವು ಯಾಕೆ ಚಾಂಪಿಯನ್ ಆದದ್ದು? ಏನು ಮಾಡಿದ್ರಿ ಅಲ್ಲಿ ನೀವು? ಡ್ಯಾನ್ಸ್ ಮಾಡಿದ್ದೆ. ಏನು ಮಾಡಿದ್ರಿ? ಡ್ಯಾನ್ಸ್. ಡ್ಯಾನ್ಸ್ ಮಾಡಿದ್ರಿ. ಬೇರೆ? ಬೇರೆ ಗೇಮ್ಸ್. ಗೇಮ್ಸ್ ಆಡಿದ್ದೀರಾ? ಹೌದಾ? ನೀವು ಅದರಲ್ಲೆಲ್ಲ ಫಸ್ಟಾ? ಹೌದಾ? ಬೇರೆ ಏನು ಮಾಡಿದ್ರಿ ಅಲ್ಲಿ? ಮಾಡಿರೋದನ್ನು ಹೇಳಿ. ಟಿ ವಿಯಲ್ಲಿ ಏನೆಲ್ಲ ಪ್ರೋಗ್ರಾಮಲ್ಲಿ ಮಾಡಿದ್ದೀರಾ ಅದನ್ನು ಹೇಳಿ. ಶೇತು ಮತ್ತೆ ಕುರಿ ಇದ್ದ. ಕುರಿ ಇದ್ದ? ಕುರಿ ಪ್ರತಾಪ? ಓ, ಮತ್ತೆ ಶ್ವೇತಾ? ಶೇತ ಓ, ಅವರಿದ್ದದ? ಏನು ಮಾತಾಡಿಸಿದ್ರು ಅವರು? ಅವರು ಕರ್ಕೊಂಡು ಹೋಗಿ ಮಾತಾಡ್ಸಿದ್ರು. ಏನೆಲ್ಲ ಮಾಡಲಿಕ್ಕೆ ಹೇಳಿದ್ರು? ಏನೆಲ್ಲ ಟಿ ವಿ ಅವ್ರು ಏನು ಕೊಟ್ಟರು? ಕುರಿ ಏನು ಕೊಟ್ಟರು? ಚಾಕ್ಲೇಟ್. ಚಾಕ್ಲೇಟ್ ಕೊಟ್ರಾ? ಬೇರೆ? ಬೇರೆ ಬಾಲಲ್ಲಿ ಬಾಲಲ್ಲಿ ಆಟ ಆಡಿದ್ರು. ಎಷ್ಟು ಮಂದಿ ಇದ್ರು ಆಟ ಆಡಲಿಕ್ಕೆ ನಿಮ್ಮೊಟ್ಟಿಗೆ? ಎಷ್ಟು ಮಂದಿ ಇದ್ರು ಅಲ್ಲಿ ಆಟ ಆಡಲಿಕ್ಕೆ? ಎಷ್ಟು ಮಂದಿ ಇದ್ರು? 10 ಮಂದಿ ಇದ್ರಾ? ಅವರೊಟ್ಟಿಗೆ ನೀವು ಆಡಿದ್ದಾ? ನೀವು ಆಟ ಆಡಿ ನೀವು ಫಸ್ಟ್ ಆದದ್ದಾ? ಹೌದಾ? ಹೇಳಿದ್ರಾ ಫಸ್ಟ್ ಆದ್ರಿ ಅಂತ? ನೀವು ಫಸ್ಟ್ ಆಗಿದ್ದೀರಿ ಅಂತಲ್ಲಿ ಹೇಳಿದ್ರಾ? ಯಾರು ಹೇಳಿದ್ದು? ಯಾರು ಹೇಳಿದ್ದು? ಯಾರು? ಚೇತು ಹೇಳಿದ್ದ? ಹೌದಾ? ಅಮ್ಮ ಏನು ಹೇಳಿದ್ರು? ಅಮ್ಮ ABCD ಎಲ್ಲ ಹೇಳಿಕೊಡ್ತಾರೆ. ಅಲ್ಲ, ಚಾಂಪಿಯನ್ ಆದಾಗ ನೀವು ಚಾಂಪಿಯನ್ ಆದ್ರಲ್ಲ, ನಿಮಗೆ ಚಾಕ್ಲೇಟ್ ಎಲ್ಲ ಕೊಟ್ರಲ್ಲ, ಅಮ್ಮನಿಗೆ ಖುಷಿ ಆಯ್ತಾ? ಅಮ್ಮ ಏನು ಹೇಳಿದ್ರು? ಅಮ್ಮ ಖುಷಿ ಆಯ್ತಂತೆ. ಹೌದಾ? ಪಪ್ಪ ಖುಷಿ ಆಯ್ತು. ಹೌದಾ? ಎಂತ ಮಾಡಿದ್ರು ಪಪ್ಪ ಅಮ್ಮ ಎಂತ ಮಾಡಿದ್ರು ನಿಮ್ಮನ್ನು? ಪಪ್ಪ ಅಮ್ಮ ಎಂತ ಮಾಡಲಿಲ್ಲ. ಎಂತ ಮಾಡಲಿಲ್ಲ? ಕಂಗ್ರ್ಯಾಚುಲೇಷನ್ ಹೇಳಿಲ್ವಾ? ಹೇಳಿಲ್ವಾ? ಅಯ್ಯೋ, ಬೇಜಾರಾಯ್ತಾ ನಿಮಗೆ? ಬೇಜಾರಾಗಲಿಲ್ಲ. ಆಗ್ಲಿಲ್ವಾ? ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಬೇಜಾರಾಗೋದಿಲ್ಲ. ಆಗೋದಿಲ್ಲಲ್ಲ. ಸ್ಕೂಲಲ್ಲಿ ಏನು ಹೇಳಿದ್ರು? ಸ್ಕೂಲಲ್ಲಿ ಹೇಳೋದಿಲ್ಲ. ಏನು ಹೇಳುದಿಲ್ವಾ? ಎಲ್ಲರೂ ಖುಷಿ ಪಡ್ತಾರಂತೆ ನೀವು ಛೋಟಾ ಚಾಂಪಿಯನ್ ಆದದ್ದಕ್ಕೆ. ಎಲ್ಲರೂ ಹೇಳ್ತಾ ಇದ್ದಾರಂತೆ ನಿಮ್ಮನ್ನು ಛೋಟಾ ಚಾಂಪಿಯನ್ ಅಂತ ಕರೀತಾ ಇದ್ದಾರಂತೆ. ಹೌದಾ? ಛೋಟಾ ಚಾಂಪಿಯನ್ ಕೊಟ್ಟ. ಛೋಟಾ ಚಾಂಪಿಯನ್ ಕೊಟ್ಟ. ಹಾಂ, ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ? ಫ್ರೆಂಡ್ಸ್, ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಎಲ್ಲ? ಹೌದು, ಅವರು ಹೇಳ್ತಾರಲ್ಲ ನಿನ್ನನ್ನು ಟಿ ವಿಯಲ್ಲಿ ನೋಡಿದೆ. ಪ್ರಾಂಜಲಿ. ಹೌದು, ಪ್ರಾಂಜಲಿ ಏನು ಹೇಳ್ತಾಳೆ? ಅವಳು ನಿನ್ನನ್ನು ಟಿ ವಿಯಲ್ಲಿ ನೋಡಿದ್ದಾಳಂತೆ ಅವಳು. ಹೌದಾ? ನಿನ್ನ ಪ್ರೋಗ್ರಾಮ್ ಎಲ್ಲ ನೋಡಿದ್ದಾಳೆ, ಖುಷಿ ಪಟ್ಟಿದ್ದಾಳೆ. ಹೌದಾ? ಇನ್ನು ಪ್ರೋಗ್ರಾಮ್ಗೆ ಹೋಗ್ತೀರಾ ನೀವು? ಟಿವಿ ಪ್ರೋಗ್ರಾಮಿಗೆ ಹೋಗ್ತೀರಿ? ಯಾವ ಪ್ರೋಗ್ರಾಮ್ಗೆ ಹೋಗ್ತೀರಿ? ಯಾವ ಪ್ರೋಗ್ರಾಮ್? ಡ್ರಾಮಾ ಜೂನಿಯರ್ಗೆ ಹೋಗ್ತೀರಾ? ವೆರಿ ಗುಡ್. ಡ್ರಾಮಾ ಮಾಡ್ತೀರಾ ನೀವು? ಒಂದು ಡ್ರಾಮಾ ಮಾಡ್ಬೋದಾ? ಮಾಡೋದಿಲ್ಲ. ಈಗ ದೊಡ್ಡವರಾದ್ಮೇಲೆ ಮಾಡೋದಾ? ದೊಡ್ಡವರಾದ್ಮೇಲೆ ಬೇರೆಂತ ಮನೆಯಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತೀರಿ ನೀವು? ಹಾಡ್ತೀರಿ ಅಲ್ಲ, ಭಜನೆ ಹಾಡ್ತೀರಿ, ಡ್ಯಾನ್ಸ್ ಮಾಡ್ತೀರಿ,
ಬೇರೆ ಎಂತ ಮಾಡ್ತೀರಿ? ಪಲ್ಟಿ 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 ಹೊಡಿತೀರಾ? ಪಲ್ಟಿ ಹೊಡಿಯೋದು ಡೇಂಜರ್ ಅಲ್ವಾ? ಅಲ್ಲ, ಪಲ್ಟಿ ಹೊಡಿಬಾರ್ದಲ್ಲ. ನಾನು ಹೊಡಿತಾಳೆ. ನೀವು ಸಣ್ಣ ಮಗು ಅಲ್ವಾ? ಅಲ್ಲ, ಯಾರು ಹೇಳಿದ್ದು? ಮಗು ಅಲ್ವಾ ನೀವು? ದೊಡ್ಡಾಗಿದ್ದಾಳೆ. ನೀವು ದೊಡ್ಡಾಗಿದ್ದೀರಾ? ಯಾರು ಹೇಳಿದ್ರು? ಎಲ್ಲರೂ ಹೇಳ್ತಾ ಇದ್ದಾರೆ ಮಗು ಮಗು ಅಂತ. ಹಾಂ, ನಿಮ್ಮ ದೊಡ್ಡ ಹೇಳಿದ್ರು. ದೊಡ್ಡ ಅಲ್ಲ, ಹೇಗೆ ಹೇಳುದು? ಅಲ್ಲ ದೊಡ್ಡ ಅಲ್ವಾ? ಅವ್ವನ ದೊಡ್ಡನ? ಅವ್ವನ ಹಾಡು ಹೇಳ್ತೀರಿ ಯಾವ್ದಾರು ಒಂದು ಹೇಳಿ. ನನಗೊಂದು ಪ್ಲೀಸ್, ನನಗಾಗಿ ಒಂದು ಹಾಡು. ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಟೇಕಿಟ್ ಪುಷ್ಪವತಿ ಲಲ್ಲ ಟೇಕಿಟ್ ಪುಷ್ಪವತಿ ಲಲ್ಲ ಟೇಕಿಟ್ ಪುಷ್ಪವತಿ ಲೋದಿಕ ಒಳ್ಳೆವ ಅಮ್ಮ ನನ್ನ ಸಿಸ್ಟರು ಸಾಕು. ನೀವಲ್ಲಿ ಟಿ ವಿಯಲ್ಲಿ ಅಷ್ಟೆಲ್ಲ ಮಾತಾಡ್ತಾ ಇದ್ರಿ, ಈಗೇನು ಮಾತಾಡೋದಿಲ್ಲ? ಬೇಡ ಬೇಡ ಅಂತ ಕೋಪನ ನೀವು ಮಾತಾಡೋದಕ್ಕೆ? ಅಂದರೆ ಕೋಪ ಮಾಡ್ತೀವಿ. ಅವರೊಟ್ಟಿಗೆ ಮಾತಾಡ್ತೀರಾ? ಇಲ್ಲ, ಅವರೊಟ್ಟಿಗೆ ಮಾತಾಡ್ತೀವಿ, ಅವರೊಟ್ಟಿಗೆ ಡ್ಯಾನ್ಸ್ ಮಾಡ್ತೀರಿ, ಅವರೊಟ್ಟಿಗೆ ಹಾಡ್ತೀವಿ, ನಮ್ಮೊಟ್ಟಿಗೆ ಮಾತಾಡೋದಿಲ್ಲಲ್ಲ ಅಲ್ಲ? ಆತ್ಮಿ, ನೋ 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 ನೋ. ನಿಮ್ಮ ಅಪ್ಪನ ಹೆಸರೇನು? ಅಪ್ಪನ ಹೆಸರು? ಅಮ್ಮನ ಹೆಸರು? ಉಮಾಶ್ರೀ. ಹೌದಾ? ಅವ್ವನ ಹೆಸರು? ಅವ್ವ. ತಾತನ ಹೆಸರು? ತಾತ. ಎಂತ ಹೆಸರು ಹೇಳು, ಜೋರು ಹೇಳು. ಜಗಪ್ಪ. ತಾತನ ಹೆಸರಾ? ಅವ್ವನ ಹೆಸರು? ಜೋರು ಹೇಳು. ಚಂದ್ರಾವತಿಯಾ? ಓ, ಏನೆಲ್ಲ ಕೊಟ್ಟಿದ್ದಾರೆ? ಎಲ್ಲರೂ ಬೇಕು. ಇಲ್ಲಿ ಎಲ್ಲರೂ ಬೇಕಾ? ದೊಡ್ಡಣ್ಣ ಬೇಕು. ದೊಡ್ಡಣ್ಣ ಆಮೇಲೆ ಮಾತಾಡಿಸೋ ನಾವು. ನೀವು ಮಾತಾಡಿ. ನೀವು ಚೆನ್ನಾಗಿ ಮಾತಾಡಿದ್ರೆ ಅಮ್ಮ ಗಿಫ್ಟ್ ಕೊಡ್ತಾರಂತೆ ನಿಮಗೆ. ಗಿಫ್ಟ್ ಬೇಡ ನಂಗೆ, ಮ್ಯಾಗಿ ಬೇಕಾ? ಯಾವುದು ಬೇಕು? ಮ್ಯಾಗಿ. ಮ್ಯಾಗಿ? ನೀವು ಮ್ಯಾಗಿ ತಿಂತೀರಾ? ಬೇರೆ ಏನೆಲ್ಲ ತಿಂಡಿ ತಿಂತೀರಿ? ತಿಂಡಿ ಏನೆಲ್ಲ ಮಾಡ್ತಾರೆ ಅಮ್ಮ? ಅಮ್ಮ ಚಾಯ್ ಮಾಡ್ತಾರೆ. ಬೇರೆ ಬೇರೆ ತಿಂಡಿ ಕಷ್ಟ. ಏನೆಲ್ಲ ತಿಂಡಿ ಅಪ್ಪ ಹೇಳಿ ಸ್ವಲ್ಪ. ಪುಂಡಿ ಮಾಡ್ತಾರೆ. ಬೇರೆ 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 ಚಾಕೆ ತಿಂಡಿ ಕಟ್ಟಪ್ಪ ಮಾಡ್ತಾರೆ. ಬೇರೆ ದೋಸೆ. ನಿಮ್ಗೆ ಯಾವ್ದು ಇಷ್ಟ? ನಂಗೆ ದೋಸೆ ಇಷ್ಟನಾ? ಡೈಲಿ ದೋಸೆನೇ ತಿನ್ನೋದು ನೀವು? ಹೌದು, ಬೇರೆ ತಿಂಡಿ ತಿನ್ನಲ್ವಾ? ಕಲ್ತಪ್ಪ ಮಾಡಿದ್ರೆ? ಬೇರೆ ದೋಸೆ. ಓ, ಕಲ್ತಪ್ಪ ಮಾಡಿದ್ರು ದೋಸೆನೇ ನಿಮಗೆ? ನಿಮಗೆ ಬೇರೆ ಮಾಡಿ ಕೊಡ್ತಾರಮ್ಮ? ಹೌದಾ? ಪುಂಡಿ. ಬೇರೆಂತ ತಿಂತೀರಿ? ಊಟ ಮಾಡ್ತೀರಾ? ಇಲ್ಲ, ಊಟ ಮಾಡಲ್ಲ, ತಿಂಡಿ ಮಾತ್ರ ತಿನ್ನೋದು. ಪದಾರ್ಥ ಎಲ್ಲ ತಿನ್ನಲ್ವಾ? ಪದಾರ್ಥ ತಿಂತಾರೆ. ಹೌದಾ? ಛೋಟಾ ಚಾಂಪಿಯನ್ ಆತ್ಮಿ ಗೌಡರವರ ತಂದೆ ತಾಯಿ ನಮ್ಮ ಜೊತೆಗಿದ್ದಾರೆ. ಅವಳ ಬಗ್ಗೆ ಅವರೇನು ಮಾತಾಡ್ತಾರೆ ಅಂತ ಕೇಳಿಕೊಂಡು ಬರೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಮಗಳು ಛೋಟಾ ಚಾಂಪಿಯನ್ ಆಗಿದ್ದಾಳೆ. ಹೌದು. ಏನು ಫಸ್ಟ್ ರಿಯಾಕ್ಷನ್ ನಿಮ್ಮದು? ತುಂಬ ಖುಷಿ ಆಗ್ತುಂಟು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿನ್ ಆಗ್ತಾಳೆ ಅವಳು ಅಂತ ಛೋಟಾ ಚಾಂಪಿಯನಲ್ಲಿ. ಅದಕ್ಕೆ ಹೋಗ್ತೇವೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿನ್ ಆಗಿ ಬಂದಿದ್ದೇವೆ, ಅದು ತುಂಬ ಖುಷಿ. ಹೇಗೆ ಇದು ಅಂದರೆ ಮೊದಲು ನಿಮಗೆ ಆಯ್ಕೆ ಆಗಬೇಕು ಹೋಗಬೇಕು ಅಂತ ಆದದ್ದು ಎಲ್ಲಿಂದ ಅದು ಆರಂಭ ಆದ?
ಫಸ್ಟಿಗೆ ನಾವು ಆಡಿಷನ್ ನೋಡಬೇಕಂತ ಹೋಗಿರುವಾಗ ಅದು ಎಲ್ಲ ಆಗಿತ್ತು, ಆಡಿಷನ್ ಎಲ್ಲ ಆಗಿತ್ತು. ಒಂದು ರೌಂಡ್ ಇದು ಮ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ವೈಸ್ ಆಡಿಷನ್ ಕಂಪ್ಲೀಟ್ ಆಗಿತ್ತು. ಮತ್ತೊಂದು ಸಲ ಟಿ ವಿಯಲ್ಲಿ ನೋಡಬೇಕಾದ್ರೆ ಲಾಸ್ಟಿಗೆ ಬಂತು ಇನ್ನೊಂದು ಸಲ ಆಡಿಷನ್ ಇದೆ, ನೀವು ಬರಬಹುದು ಅಂತ. ಆಗ ನಾವು ಅದಕ್ಕೆ ವಿಡಿಯೋ ಕಳಿಸಿದೆವು. ಅದರಲ್ಲಿ 4.5 ಇಯರ್ಸ್ವರೆಗೆ ಆಡಿಷನ್ 2.5 ಇಂದ 4.5 ಇಯರ್ಸ್ ಒಳಗೆ ಅವರು ಸೇರ್ಬೋದು ಅಂತ ಇತ್ತು. ಹಾಗೆ ನಾವು ಅದಕ್ಕೆ ಹಾಕಿ ಆದಮೇಲೆ ಮತ್ತೆ ಅವ್ರದ್ದು ಸುದ್ದಿ ಇರಲಿಲ್ಲ ತುಂಬ ಸಮಯ. ಮತ್ತೊಂದು ಸಲ ಬ್ಯಾಂಗ್ಳೂರಲ್ಲಿ ಆಡಿಷನ್ ಇದೆ ಅಂತ ಹಿಂದಿನ ದಿವಸ ಕಾಲ್ ಬಂದದ್ದು, ಸಂಡೇ ಆಡಿಷನ್ ಅಂತ ಫ್ರೈಡೇ ಬಂದದ್ದು. ಹಾಗೆ ನಾವು ಸ್ಯಾಟರ್ಡೇ ಮಧ್ಯಾಹ್ನವೇ ಹೊರಟು ಹೋಗಿ ಸಂಡೇ ಬೆಳಿಗ್ಗೆ 7 ಗಂಟೆಗೆ ಹೋಗಿದ್ದೆವು ನಾವು ಆಡಿಷನಿಗೆ ಅಂತ. ತುಂಬ ಜನ, ಅವರು ಹೇಳಿದ್ದು 100 ಮೆಂಬರ್ಸಿಗೆ, 100 ಜನರಿಗೆ ಹೇಳಿದ್ದದು ಆಡಿಷನಿಗೆ ಅಂತ. ಅಲ್ಲಿ ಒಂದು 500 ಜನರಿಗಿಂತ ಮೇಲೆ ಜನ ಬಂದಿದ್ರು. ಅಂದರೆ ಒಬ್ರಿಗೆ ನನಗೆ ಆಡಿಷನ್ ಉಂಟಂತೇಳಿ ಇನ್ನೊಬ್ಬರಿಗೆ ಹೇಳಿ ಅವರು ಆ ಥರ ಅವರು ತುಂಬ ಜನ ಸ್ಪ್ರೆಡ್ ಆಗಿ 500 ಜನಗಿಂತ ಬಂದಿದ್ದದ್ದು. ಹಾಗೆ 5 ಜನರನ್ನು ಸೆಲೆಕ್ಟ್ ಮಾಡೋದು ಅಂತ ಹೇಳಿದರು. ಅಲ್ಲಿ 100 ಜನರಲ್ಲಿ 5 ಜನ ಸೆಲೆಕ್ಟ್ ಮಾಡಲಿಕ್ಕೆ ಅಂತ ಇದ್ದದ್ದು. ಆಲ್ಮೋಸ್ಟ್ ಆಗಿ ಒಂದು 500 ಜನ ಇದ್ದರು. ನಮಗೆ 106 ನಂಬರ್ ಸಿಕ್ಕಿದ್ದು, ಅಪ್ಲಿಕೇಶನ್ ನಂಬರ್. ಹಾಗೆ ಮತ್ತು ಆಡಿಷನ್ನಲ್ಲಿ ಒಬ್ಬಳು ಹುಡುಗಿ, ನಮಗೆ 4 ಗಂಟೆ ಆಗಿದೆ ಆಡಿಷನ್ ಒಳಗೆ ರೂಮಿಗೆ ಹೋಗುವಾಗ. ತುಂಬ ಜನ ಇದ್ದ ಕಾರಣ ಒಂದು ಹುಡುಗಿ ಸಿಕ್ಕಿದ್ದು ಇವಳಿಗೆ ಆಡಿಷನ್ ಮಾಡಲಿಕ್ಕೆ. ಅವರು ತುಂಬ ಕ್ವಶನ್ಸ್ ಎಲ್ಲ ಕೇಳಿದರು ಇವಳ ಹತ್ರ, ಸ್ಕೂಲ್ನ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ಮತ್ತು ಯಾವುದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಳೆ ಆ ಥರ ಎಲ್ಲ ಕ್ವಶನ್ ಕೇಳಿದ್ರು. ಇವಳೆಲ್ಲ ಆನ್ಸರ್ ಎಲ್ಲ ಚೆಂದ ಮಾಡಿದ್ಲು. ಹಾಗೆ ಅವರಿಗೆ ಖುಷಿ ಆಯಿತು. ಮತ್ತು 5 ಜನರನ್ನು ಸೆಲೆಕ್ಟ್ ಮಾಡು ಅಂತ ಹೇಳುವಾಗ ನಾವು ಸಿಗ್ಬೋದಾ ಇಲ್ವಾ ಅಂತ ಅಂದ್ಕೊಂಡೆವು. ಆದರೆ ಅವರೊಂದು ಹೇಳಿದರು, ನೀವು ಮಗುವಿದು ಲುಕ್ ಚೇಂಜ್ ಮಾಡಬೇಡಿ, ಹೇರ್ ಕಟ್ ಮಾಡಬೇಡಿ, 2 ವೀಕ್ಸ್ ವೆಯ್ಟ್ ಮಾಡಿ, ಕಾಲ್ ಬರುವ ಸಾಧ್ಯತೆ ಉಂಟಂತ ಹೇಳಿದರು. ಹಾಗೆ ಸಿಗ್ಬೋದೇನೋ ಅಂತ ನಿರೀಕ್ಷೆಯಲ್ಲಿದ್ದೆವು. ಹಾಗೆ 1 ವೀಕ್ ಕಳೆದ ಮೇಲೆ ಕಾಲ್ ಬಂತು ಅವರದ್ದು. ಅದು ಕೂಡ ಹಾಗೆ ಬುಧವಾರ ಕಾಲ್ ಬಂದದ್ದು. ಗುರುವಾರ ಫುಲ್ ಶೂಟಿಂಗ್ ಎಲ್ಲ ಮಾಡಿದೆ ಇಲ್ಲಿ ಮನೆಗೆ ಬಂದು, VT ಎಲ್ಲ ಒಂದು ದಿನ. ಶುಕ್ರವಾರ ಹೋದೆವು ನಾವು ಇಲ್ಲಿಂದ ಬ್ಯಾಂಗ್ಳೂರಿಗೆ. ಹಾಗೆ ಶನಿವಾರ ಶೂಟಿಂಗ್ ಇದ್ದದ್ದು, ಶನಿವಾರ ಬೆಳಿಗ್ಗೆ ಬೇಗ ಶೂಟಿಂಗ್ ಇದ್ದದ್ದು. ಹಾಗೆ ಫುಲ್ ಟಯರ್ಡ್ ಆಗಿದ್ಲು ಇವಳು. ಹಾಗೆ ಶನಿವಾರ ಬೆಳಿಗ್ಗೆ ಶೂಟಿಂಗ್ ಇದ್ದ ಕಾರಣ 7 ಗಂಟೆಗೆ ನೈಟ್ ನಿದ್ದೆ ಕೂಡ ಸರಿ ಇಲ್ಲದೆ ಸ್ವಲ್ಪ ಅಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರಲಿಲ್ಲ ಇವಳು. ಅವರೆಲ್ಲ ಇಲ್ಲಿ VTಗೆ ಬಂದವರೆಲ್ಲ ಹೇಳಿದರು, ಇವಳು ತುಂಬ ಕಂಟೆಂಟ್ ಕೊಡ್ತಾಳೆ ಈ ಸಲ ಅಂತೆಲ್ಲ ಮಾತಾಡಿಕೊಂಡಿದ್ರು. ಇಲ್ಲಿ ಚಂದ ಆ್ಯಕ್ಟಿವ್ ಇದ್ದ ಕಾರಣ ಅಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಲ್ಲ, ತುಂಬ ಮಾತಾಡಲಿಲ್ಲ. ಅವ್ರ ಹತ್ರ ಸ್ವಲ್ಪ ಹೆದರಿಕೆ ಆಯಿತು ಸ್ಟೇಜ್ ಎಲ್ಲ ನೋಡುವಾಗ. ಫುಲ್ ಸೆಟ್ ಅಂದರೆ ಫಸ್ಟ್ ನಂಬರ್ ನಮಗೆ 3 ನಂಬರ್ ಸಿಕ್ಕಿದ್ದು. ಅವರು ಬರದ ಕಾರಣ 3ನೇ ನಂಬರ್ನವ್ರು ಬರುವಾಗ ಸ್ವಲ್ಪ ಲೇಟ್ ಆದ ಕಾರಣ, ನಾವು ಬೆಳಿಗ್ಗೆ ಬೇಗ ಹೋದ ಕಾರಣ ನಮಗೇನೆ ಸಿಕ್ಕಿತ್ತು 1 ನಂಬರ್. ಹಾಗೆ ಫಸ್ಟಿಗೆ ನಮಗೆ ಬೆಳಿಗ್ಗೆನೇ ಇದ್ದದ್ದು 1 ನಂಬರ್. ಹಾಗೆ ಇವಳಿಗೆ ಸ್ಟೇಜ್ ಎಲ್ಲ ನೋಡೋಕೆ ತುಂಬ ಹೆದರಿಕೆ ಆಯಿತು. ಮತ್ತು ಅವರು ಶ್ವೇತ ಶಂಗಪ್ಪ ಅವರು ಎತ್ತಿಕೊಂಡು ಬಂದರು ಅವಳನ್ನು. ಹಾಗೆ ಮತ್ತು ಸ್ವಲ್ಪ ಮಾತಾಡಿದ್ರು ಅವ್ರ ಹತ್ರ, ಸ್ಕೂಲ್ನ ಹೆಸರು ಆ ಥರ ಸ್ವಲ್ಪ ಮಾತಾಡಿದ್ಲು. ಮತ್ತು ನಾವು ಇಲ್ಲಿಂದ ಮುಟ್ಟಾಳೆ ತಗೊಂಡು ಬರಲಿಕ್ಕೆ ಹೇಳಿದ್ರು, ನಮ್ಮ ತುಳುನಾಡಿನ ಸಂಸ್ಕೃತಿ ಮುಟ್ಟಾಳೆಯನ್ನು ತಗೊಂಡು ಬರಲಿಕ್ಕೆ ಹೇಳಿದ್ದು. ಹಾಗೆ ಅಲ್ಲಿ ಬ್ಯಾಂಗ್ಳೂರು ಬಾಯ್ಸ್ ಚಿತ್ರತಂಡದವರಿದ್ದರು, ಅವರಿಗೆಲ್ಲ ಮುಟ್ಟಾಳೆದ್ದೆಲ್ಲ ವಿಷಯ ಹೇಳಿದೆವು, ಮುಟ್ಟಾಳೆ ಇಲ್ಲಿ ಯಾಕೆ ಯೂಸ್ ಮಾಡ್ತೇವೆ ಹಾಗೆ. ಅಷ್ಟು. ಎಷ್ಟು ಅಂದರೆ ಇವೆಂಟ್ ರೌಂಡ್ಸ್ ಇತ್ತು ಅವಳಿಗೆ? ಈವೆಂಟ್ ಅಂದರೆ ಫಸ್ಟಿಗೆ ಬೆಳಿಗ್ಗೆ ಒಂದು ಗೇಮ್ ಇತ್ತು, 5 ಜನರಿಗೆ 5 ಸಲ ಒಂದೊಂದು ಗೇಮ್. ಇವಳಿಗೆ ಬಾಲ್ ಪೂಲಿನೊಳಗೆ ABCD ಹಾಕಿಡ್ತಾರೆ, ಅದರಿಂದ ಒಂದೊಂದು ಹೆಕ್ಕಿ ಇದಕ್ಕೆ ಪೇಸ್ಟ್ ಮಾಡಲಿಕ್ಕೆ ಅಲ್ಲಿ ಬೋರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ಪೇಸ್ಟ್ ಮಾಡಲಿಕ್ಕೆ. ಹಾಗೆ ನಾವು ಅದರಲ್ಲಿ ಆಪ್ಷನ್ ಕೊಟ್ಟಿದ್ರು, ಎಷ್ಟು 1 to 10 ಎಷ್ಟು ಆಪ್ಷನ್ ಕೊಟ್ಟಿದ್ರಲ್ಲ ಇವರು. ಈಚೆಯಿಂದ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದರು. ನಾನಲ್ಲಿ ಒಳಗೆ ಹೋದ್ಮೇಲೆ ಅಂದರೆ ಇವಳು ಬಾಲನ್ನು ನೋಡಿ ತುಂಬ ಅದರ ಒಳಗೇನೆ ಆಡಲಿಕ್ಕೆ ಶುರು ಮಾಡಿದ್ಲು. ಹಾಗೆ ನಮಗೆ ಅವರು ಹೇಳಿದರು ಆರ್ಡರ್ ಪ್ರಕಾರ ಅಂತ ಹೇಳಿದರು. ಅವರಿಗೆ ಕನ್ಫ್ಯೂಷನ್ ಆದ ಅಂತ ಗೊತ್ತಿಲ್ಲ. ನಾನಂದರೆ ಆರ್ಡರ್ ಪ್ರಕಾರ ಬೇಗ ಆಗಲಿ ಅಂತ A to Z ಮಾಡಿದೆ, ಈಚೆಯಿಂದ ಆಚೆಯಿಂದ A ಮಾಡಿಕೊಂಡು ಬಂದೆ. ಮತ್ತು ಅದು ನನಗೆ ಕರೆಕ್ಟಾಗಿ ಸಿಗಲಿಲ್ಲ ಅಲ್ಲ, ಹಾಗೆ ಮತ್ತು ನಾನು ಸ್ಟಾಪ್ ಮಾಡಿದೆ. ಇವಳು ಕೂಡ ಅದರಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ನಾವು ಹೋಯ್ತು ಅಂತ ಅಂದ್ಕೊಂಡೆವು. ನೋಡಬೇಕಾದ್ರೆ ಇವರು ಅದು A6 ಇವರು ಆಪ್ಷನಿಗೆ ಮತ್ತು ನಾನು ಮಾಡಿದ್ದಕ್ಕೆ ಕರೆಕ್ಟಾಗಿತ್ತು. ಹಾಗೆ ಅದರಲ್ಲಿ 5000 ಇದು ವಿನ್ ಆದೆವು. ಹಾಗೆ ಅದಾದಮೇಲೆ ಪಿಲ್ಲಿ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಹೇಳಿದರು ನಮ್ಮ. ಹಾಗೆ ತುಳುನಾಡಿದ್ದು. ಮತ್ತು ಬ್ಯಾಂಗ್ಳೂರು ಬಾಯ್ಸ್ ಚಿತ್ರತಂಡದವರು ಮತ್ತು ಫ್ಯಾಮಿಲಿ ಅವರೆಲ್ಲ ಇದ್ದರು, ಅವರೆಲ್ಲ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದೆವು, ಪಿಲ್ಲಿ ಡ್ಯಾನ್ಸ್. ಹಾಗೆ ನಾವು ಅಂದ್ಕೊಂಡದ್ದು ಈಗ ಶೂಟಿಂಗ್ ಅಂತ ಹೇಳಿದರೆ ಆ್ಯಕ್ಷನ್ ಕಟ್ ಆ ಥರ ಎಲ್ಲ ಮಾಡ್ತಾರೆ ಅಂತ. ಇದು ಫುಲ್ ಪ್ರೋಗ್ರಾಮ್ ಥರನೇ, ಅಂದರೆ ಅಲ್ಲಿ ಕಟ್ ಮಾಡೋದು ಏನಿಲ್ಲ. ಮತ್ತು ಅವರು ಟಿವಿಗೆ ಹಾಕುವಾಗ ಎಡಿಟ್ ಮಾಡ್ತಾರೆ ಇರ್ಬೋದು, ಆದರೆ ಪ್ರೋಗ್ರಾಮ್ ಆಗುವ ಹಾಗೆ
ಹಾಗೆ ಫುಲ್ ಉದ್ದಕ್ಕೆ ಕಂಟಿನ್ಯೂಸ್ ಆಗ್ತಾ ಇರ್ತದೆ ಪ್ರೋಗ್ರಾಮ್. ಅಂದರೆ ನಮ್ಮದಾದ್ಮೇಲೆ ನೆಕ್ಸ್ಟ್ ಅಂದರೆ ಇವಳು ಈಗ ಮಾತಾಡಲಿಲ್ಲ ಅಂತೇಳಿ ಸ್ವಲ್ಪ ಪಾಸ್ ಕೊಟ್ಟು ಸ್ವಲ್ಪ ಟೈಮ್ ಕೊಟ್ಟು ವಾಪಸ್ ಮಾತಾಡಿಸಿದ ಆ ಥರ ಎಲ್ಲ ಇಲ್ಲ, ಫುಲ್ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗ್ತದೆ. ಮತ್ತು ಅವರ ನೆಕ್ಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ನಾನು ಈಚೆ ನಿಲ್ಲುದು ಶ್ವೇತನ ಜೊತೆ ನಿಲ್ಲುದು ಮಾಡಿದೆ, ಶ್ವೇತ ಚಂಗಪ್ಪ ಅವರ ಜೊತೆ. ಇವರು ಕುರಿಯ ಜೊತೆ ಇಲ್ಲಿಗೆ ಆಟದ ಮನೆಗೆ ಹೋದರು. ಹಾಗೆ ನಮಗೆ ಇವಳಿಗೆ ಗೊತ್ತಿದ್ದ ವಿಷಯಗಳೇ ಸಿಕ್ಕಿತ್ತು. ಲಿಪ್ಸ್ಟಿಕ್ ಇವಳು ಆಲ್ಮೋಸ್ಟ್ ಆಗಿ ಹಚ್ಚುತ್ತಾ ಇರ್ತಾಳೆ, ಮೆಹಂದಿ ಕೂಡ ಇವಳಿಗೆ ಗೊತ್ತುಂಟು, ಸೌತೆ ನಾವೆಲ್ಲ ಯೂಸ್ ಮಾಡುವಂಥದ್ದು. ಸ್ಕೂಲ್ ಬ್ಯಾಗ್ ಮತ್ತು ಚರ್ಮುರಿ ಇದರದ್ದು ಮಂಡಕ್ಕಿ ಸಿಕ್ಕಿತ್ತು. ಅದೆಲ್ಲ ನಮಗೆ ಈಚೆ ಸೈಡ್ ಇರುವ ಕಾರಣ ಈಸಿಯಾಗಿ ನಮಗೆ ಇಬ್ಬರಿಗೂ ಗೊತ್ತಿದ್ದ ಕಾರಣ, ಮಗುವಿಗೂ ಸಹ ಗೊತ್ತಿದ್ದ ಕಾರಣ ನಮಗೆ ಸ್ವಲ್ಪ ಫಾಸ್ಟಾಗಿ ಕಂಪ್ಲೀಟ್ ಮಾಡಿದೆವು. ಮತ್ತು ಉಳಿದವರು ಗೇಮ್ ಇಲ್ಲಿ ಈಚೆಯಿಂದ ಹೇಳುವಾಗ ಆ ಯಶ್ಶಿನ ಫೋಟೋ ಒಂದು ಸಿಕ್ಕಿತ್ತು, ಅದು ಮಗು ಇರುವಾಗ ಅದು ಸಿಕ್ಕಿದ್ದು. ಅದು ಸ್ವಲ್ಪ ಲೇಟ್ ಆಯಿತು, ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಆಗಲಿಲ್ಲ. ಮಗು ಇರುವಾಗ ಅಂದರೆ ಬೇರೆ ಪುನೀತ್ ರಾಜ್ಕುಮಾರ್, ರಮೇಶ್ ಅವರು ಇಂದವ್ರದ್ದೆಲ್ಲ ಮಗು ಇರುವಾಗದ ಫೋಟೋ ಇದ್ದದ್ದು. ಸೊ ಅದು ಸ್ವಲ್ಪ ಫೈಂಡ್ ಔಟ್ ಇವರಿಗೇನೆ ಕಷ್ಟ ಆಯಿತು ಫೈಂಡ್ ಔಟ್ ಮಾಡಲಿಕ್ಕೆ. ಮತ್ತು ಒಂದನ್ನು ಎತ್ತಿಕೊಂಡು ಬಂದರೆ ಅದು ಕರೆಕ್ಟ್ ಆಗಿತ್ತು ಯಶ್ಶಿದ್ದು. ಹಾಗೆ ಇವಳದು ಬೇಗ ಅದು ಆಟ ಬೇಗ ಆಡಿದ್ಲು, ಮಾತಾಡಲಿಲ್ಲದಿದ್ರು ಆಟ ಎಲ್ಲ ನಾವಿಲ್ಲಿ ಹೇಳ್ತಾ ಇದ್ದೆವು ಬೇಗ ಆಡಬೇಕು, ಪ್ರೈಸ್ ಸಿಗ್ತದೆ, ಚಾಕ್ಲೇಟ್ ಸಿಗ್ತದೆ ಅಂತ. ಹಾಗೆ ಬೇಗ ಆಡಿದ್ಲು. ಮತ್ತು ಅದರಲ್ಲಿ 3 ಡಿಸ್ಕ್ವಾಲಿಫೈಡ್ ಆಗಿ ಮತ್ತೊಂದು ಹುಡುಗಿ ಅದು ಸ್ವಲ್ಪ 5.5 ನಿಮಿಷ ಆಗಿತ್ತು, ನಮ್ಮದು 2.5 ನಿಮಿಷದಲ್ಲಿ ಕಂಪ್ಲೀಟ್ ಆಯಿತು ಗೇಮ್. ಸೊ ನಾವು ವಿನ್ ಆದೆವು ಫೈನಲ್ ರೌಂಡಲ್ಲಿ. ಅಂದರೆ ಈಗ ಆಡಿಷನ್ ಅಲ್ಲಿ ಇರಬೇಕಾದ್ರೆ ಸ್ಟೇಜಲ್ಲಿ ಇರಬೇಕಾದ್ರೆ ಏನು ರೆಸ್ಪಾಂಡ್ ಮಾಡ್ತಿದ್ಲು ನಿಮ್ಮನ್ನು ನೋಡುವಾಗ? ಅಲ್ಲಿ ಸ್ಟೇಜಲ್ಲಿರುವಾಗ ಅವಳು ನಿಲ್ತಾನೆ ಇರಲಿಲ್ಲ ಕೂತಲ್ಲಿ. ಅಂದರೆ ಫುಲ್ ಆಟ ಆಡೋದು, ಆಚೆಯಿಂದ ಹಿಂದೆಯಿಂದ ಹೋಗೋದು, ನಮಗೆ ಸಹ ನಿಲ್ಲಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಆಚೆಯಿಂದ ಈಚೆಯಿಂದ ಸ್ವಲ್ಪ ಗುಂಡಿಸ ಇತ್ತು, ಹಿಂದೆ ಸೈಡ್ ಒಂದು ಹೀಗೆ ಇದ್ರ ಮಾಡಿದರು ಡೆಕೋರೇಷನ್ ಥರ, ಅಂದರೆ ಗ್ಲಾಸ್ ಎಲ್ಲ ಸಿಕ್ಕಿಸಿ ಅದರಲ್ಲಿ ಹೋಗಿ ಜಾರುದು, ನಮಗೆ ಸಹ ನಿಲ್ಲಲಿಕ್ಕೆ ಬಿಡ್ತಾರೆ, ನಮಗೆ ಗೇಮ್ ನೋಡಲಿಕ್ಕೂ ಸರಿ ಬಿಡಲಿಲ್ಲ. ಆ ಥರ ಎಲ್ಲ ಮಾಡ್ತಿದ್ಲು. ಮನೆಯಲ್ಲಿ ಹೇಗಿರ್ತಾಳೆ ನಿಮ್ಮ? ಈಗ ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾಳೆ, ಮನೆಯಲ್ಲಿ ಯಾವ ಥರ ಡೈಲಿ ರುಟೀನಲ್ಲಿ? ಮನೆಯಲ್ಲಿ ಕೂಡ ಆ್ಯಕ್ಟಿವ್ ಆಗಿರ್ತಾಳೆ, ಅಣ್ಣನವರೊಟ್ಟಿಗೆ ಆಟ ಆಡಿಕೊಂಡು ಫೈಟಿಂಗ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾಳೆ. ಮತ್ತು ಸ್ಕೂಲಿಗೆ ಕಳಿಸ್ತೇವಲ್ವ, ಹೆಚ್ಚಾಗಿ ಮೊಬೈಲ್ ನೋಡ್ತಾಳೆ ಅಂತೇಳಿ ನಾವು ಬೇಗ ಸ್ಕೂಲಿಗೆಲ್ಲ ಸೇರಿಸಿದ್ದು, ತುಂಬ ಮೊಬೈಲ್ ನೋಡ್ತಾಳೆ ಹಾಗೆ. ಮತ್ತು ಈಗ ಸ್ವಲ್ಪ ಕಡಿಮೆ ಮಾಡ್ತಾ ಬಂದಿದ್ದೇವೆ ಈಗ ಮೊನ್ನೆಯಿಂದ, ಈಗ ಸ್ವಲ್ಪ ಕಡಿಮೆ ಮೊಬೈಲ್ ಅಂದರೆ ತುಂಬ ಹಾರ್ಮ್ಫುಲ್ ಅಲ್ಲ, ನಮಗೂ ಸಹ ಗೊತ್ತುಂಟು. ಆದರೂ ಕೆಲಸ ಆಗಬೇಕಂತ ನಾವು ಮೊಬೈಲ್ ಕೊಟ್ಟು ಅದಕ್ಕೆ ಜಸ್ಟ್ ಆಗಿ ನಾವೇ ಮಾಡಿದ್ದ ತಪ್ಪದು ಹಾಗೆ. ಮತ್ತು ಝೀ ಕನ್ನಡದ ಲಾಸ್ಟಿಗೆ ಪ್ರೈಸ್ ಸಿಗುವಾಗ ಎಲ್ಲರಿಗೂ ಚಾಕ್ಲೇಟ್ ಸಿಕ್ಕಿತ್ತು ಅಂತೇಳಿ ಇವಳಿಗೆ ಚಾಕ್ಲೇಟ್ ಸಿಗಲಿಲ್ಲ. ಅಂದರೆ ನಮಗೆ ಲಾಸ್ಟಿಗೆ ಕೊಡೋದಲ್ವ ಚೆಕ್ ಮತ್ತು ಚಾಕ್ಲೇಟ್. ಸೊ ಚಾಕ್ಲೇಟ್ಸ್ ಸಿಗಲಿಲ್ಲ ಅಂತೇಳಿ ನನಗೆ ಚಾಕ್ಲೇಟ್ ಬೇಕು ಅಂತೇಳಿ ಶ್ವೇತ ಅವರಿಗೆ ಕೈ ಮುಗಿದು ನನಗೆ ಕೊಡಿ ಅಂತ ಡ್ಯಾನ್ಸ್ ಮಾಡಿದರೆ ಕೊಡ್ತಾರೇನೋ ಅಂತೆಲ್ಲ ಹಾಗೆಲ್ಲ ಮಾಡ್ತಾಯಿದ್ಲು. ಮತ್ತು ಲಾಸ್ಟಿಗೆ ಕೊಟ್ಟರು. ಮತ್ತು ಲಾಸ್ಟ್ ರೌಂಡಲ್ಲಿ ನಮಗೆ ಫಸ್ಟಿಗೆ 60,000 ಸಿಕ್ಕಿತ್ತು. ಫಸ್ಟ್ ಹೊಡೆದು ನಾವು ಒಮ್ಮೆ ಕ್ವಿಟ್ ಮಾಡುವ ಅಂತ ಅಂದ್ಕೊಂಡೆವು. ಮತ್ತು ಅವರು ಕುರಿ ಪ್ರತಾಪ್ ಸರ್ ಆಡಿ ನೋಡಿ, ಅಂದರೆ ನೆಕ್ಸ್ಟ್ ರೌಂಡಲ್ಲಿ 1 ಲ್ಯಾಕ್ ಸಿಗ್ಬೋದು ಹಾಗೆ ಸ್ವಲ್ಪ ಹೇಳಿದರು. ಮತ್ತು ಗೇಮ್ ಅಲ್ಲ ಅಂತ ನಾವು ನೆಕ್ಸ್ಟ್ ರೌಂಡಿಗೆ ಹೋದೆವು, ಆಗ 10,000 ಸಿಕ್ಕಿತ್ತು. ಮತ್ತು ಲಾಸ್ಟಿಗೆ 50,000 ವಿನ್ ಆದೆವು ನಾವು 3rd ರೌಂಡಲ್ಲಿ. ಹಾಗೆ ಫುಲ್ಲು ಫ್ರೀ, ಅಂದರೆ ಏನು ಝೀ ಕನ್ನಡ ಚಾನಲ್ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದು ತುಂಬ ಬ್ಯಾಕ್ಗ್ರೌಂಡ್ ನೋಡ್ತಾರೆ ಅಥವಾ ಫ್ರೀ ಏನಾದರೂ ಇದು ಎಂತ ಇನ್ಫ್ಲುಯೆನ್ಸಲ್ಲಿ ಹೋಗ್ತಾರೆ ಆ ಥರ ಹೋಗ್ತಾರೆ, ನಾವು ಆ ಥರ ಎಲ್ಲ ಥಿಂಕ್ ಮಾಡಿದ್ದೆವು. ಇದು ಯಾವುದೇ ಒಂದು ಫೀಸ್ ಇರಲ್ಲ. ಈಗ ನಮಗೆ ಇಲ್ಲಿಗೆ ವೀಟಿ ಶೂಟಿಂಗಿಗೆ ಬಂದದಕ್ಕೆ ₹1 ಕೂಡ ತಗೊಳ್ಳಿಲ್ಲ, ಫುಲ್ಲು ಫ್ರೀಯಾಗಿ ಮಾಡಿದರು. ಮತ್ತು ಅಪ್ಲಿಕೇಶನ್ ಫೀಸ್ ಕೂಡ ಇರಲಿಲ್ಲ. ಫಸ್ಟಿಗೆ ನಾವು ಅಪ್ಲಿಕೇಶನ್ ಫಿಲಪ್ ಅದಕ್ಕೆ ಕೂಡ ಫೀಸ್ ಇರಲಿಲ್ಲ. ಯಾವುದೇ ಅಲ್ಲಿ ಹೋಗಿ ಫುಡ್ ರೂಮ್ ಎಲ್ಲವರದ್ದು ಫ್ರೀ ಆಗಿತ್ತು. ಸೊ ತುಂಬ ಖುಷಿ ಆಯಿತು, ಚಾನಲ್ ಹೀಗೆಲ್ಲ ಇರ್ತದೆ ಅಂತ ಫಸ್ಟ್ ಟೈಮ್ ನಾವು ಈಗ ನೋಡಿದಲ್ವ. ಈಗ ಕ್ಯಾಮರಾ ಆಗಿರಲಿ ಅವರ ಜೊತೆ ಮಾತಾಡಲಿಲ್ಲ, ಫಸ್ಟ್ ಟೈಮ್ ನೋಡಿದ್ಲು ಅಂತ ಡಿಫ್ರೆಂಟ್ ಖುಷಿಯಾದ ಫೀಲ್ ಆಯಿತು ಹಾಗೆ. ಓಕೆ, ಮಗಳ ಒಂದು ಫಸ್ಟ್ ಪ್ರೋಗ್ರಾಮನ್ನೇ ತುಂಬ ಎಂಜಾಯ್ ಮಾಡಿಕೊಂಡಿದ್ದೀರಿ. ನೆಕ್ಸ್ಟ್ ಏನು ಆಗಬೇಕು ಅಂತ ನಿಮ್ಮ ಮಗಳ ಮೇಲೆ? ಅಂದರೆ ಈಗ ನಮಗೆ ಅಲ್ಲಿಗೆ ಹೋದ್ಮೇಲೆ ಈಗ ಅನಿಸ್ತಾ ಉಂಟು ಆ್ಯಕ್ಟ್ರೆಸ್ ಆ ಥರ ಮಾಡುವನ ಅಂತ ಹಾಗೆ ಫೀಲ್ ಆಗ್ತಾ ಉಂಟು. ಅಂದರೆ ತುಂಬ ಫೇಮಸ್ ಆಗಿ ಆಗ್ಬೋದು ಅಂತ ಹಾಗೆ ಆಗ್ತಾನೆ. ಮುಂಚೆಲ್ಲ ನಾವು ಡಾಕ್ಟರ್ ಮಾಡಬೇಕು, IAS ಮಾಡಬೇಕು ಆ ಥರ ಎಲ್ಲ ಅಂದ್ಕೊಳ್ತಾ ಇದ್ದೆವು. ಈಗ ಸ್ವಲ್ಪ ಹಾಗೆ ಅನಿಸ್ತಾ ಉಂಟು. ಅಂದರೆ TV ಚಾನಲ್ ಆ ಥರ ಫಿಲ್ಮಿಗೆ ಯಾವುದಕ್ಕಾದರೂ ಆಫರ್ ಬಂದರೆ ಸೇರಿಸ್ಬೋದು, ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ಬೋದು, ಆ ಥರ ಎಲ್ಲ ನೋಡ್ತಾ ಇದ್ದೇವೆ ಹಾಗೆ. ಮತ್ತು ಬ್ಯಾಂಗ್ಳೂರ್ ಬಾಯ್ಸ್ ಚಿತ್ರತಂಡದವರು ಸಹ ನಮ್ಮ ಜೊತೆ ಖುಷಿಯಾಗಿದ್ದರು, ಅಥವಾ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾರೆ, ಹಾಗೆ ಖುಷಿ ಆಯಿತು ನಮಗೆ ಅವರಲ್ಲಿ ಸಹ. ಆತ್ಮೀಯವರ ತಂದೆ ಸುಜಿತ್ರವರು ನಮ್ಮೊದಗಿದ್ದಾರೆ. ಕೃಷಿಕರಾಗಿದ್ದುಕೊಂಡು ಅವರು ಕೂಡ ಮಗಳ ಒಂದು
ಕಲಿಕೆಯಲ್ಲಿ ಆಗಿರ್ಬೋದು, ಇಂತಹ ಒಂದು ಕಲಾತ್ಮಕವಾದಂಥ ಆಸಕ್ತಿಯಲ್ಲಿ ಆಗಿರ್ಬೋದು, ಅವರು ಕೂಡ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಮಗಳ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಮಾತಾಡಿಸ್ಕೊಂಡು. ನಮಸ್ತೆ ಸರ್. ನಮಸ್ತೆ. ಏನು ಹೇಳ್ತೀರಿ ಮಗಳ ಒಂದು ಈ ರೀತಿಯ ಒಂದು ಸಾಧನೆ, ಸಣ್ಣ ಪ್ರಾಯದಲ್ಲಿ ಒಂದು ಸಾಧನೆ ಅಂತ ಹೇಳ್ಬೋದು ಇದು. ಅಂದರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಚಾನೆಲನ್ನು ಝೀ ಕನ್ನಡವನ್ನು ವೀಕ್ಷಿಸ್ತಿರುವಂಥ ಎಲ್ಲರೂ ಕೂಡ ಒಂದು ಅಪ್ರಿಷಿಯೇಟ್ ಮಾಡುವಂಥ ರೀತಿಯಲ್ಲಿ, ಅದು ಕೂಡ ನಮ್ಮ ಭಾಗದಲ್ಲಿ ಕರಾವಳಿ ಭಾಗದಿಂದ ಆಗಿರ್ಬೋದು, ದಕ್ಷಿಣ ಕನ್ನಡ ಭಾಗದಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಸಾಧನೆಯನ್ನು ಮಾಡಿದೋದು. ಅದು ಕೂಡ ಒಂದು 3 ವರ್ಷದ ಮಗು. ಏನು ನಿಮಗೆ ರಿಯಾಕ್ಷನ್ ಇದೆ ಹೇಳುವಂಥದ್ದು ನಿಮ್ಮ ಮಗಳ ಮೇಲೆ? ತುಂಬ ಖುಷಿ ಆಗ್ತದೆ. ಯಾಕಂದರೆ ಇಂಥ ಒಂದು ಆಪರ್ಚುನಿಟಿ ಯಾರಿಗೂ ಸಿಗೋದಿಲ್ಲ. ಅಂದರೆ ಈಗ ಮಕ್ಕಳು ತುಂಬ ಇರ್ತಾರೆ, ಆದರೆ ಒಂದು ಇಂಥ ಮಗು ಒಂದು ಹೋಗಿ ಒಂದು ಅಲ್ಲಿ ಭಾಗವಹಿಸಿ ಅಲ್ಲಿ ಒಂದು ಪ್ರೈಸ್ ಗೆದ್ದು ಬರುವಂಥ ಒಂದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ನನಗೆ ತುಂಬ ಖುಷಿ ಆಗ್ತದೆ. ಮತ್ತು ಅದು ಹೇಳಬೇಕಂದ್ರೆ ನಾವು ಫಸ್ಟಿಗೆ ಹೇಳ್ದು ಅದೇ ಆಡಿಷನಿಗೆ ಹಾಕಬೇಕಾದ್ರೆ ಬರ್ತದಾ ಇಲ್ವೋ, ಇಷ್ಟು ಮಕ್ಳು ಇರಬೇಕಾದ್ರೆ ನಮ್ಮ ಮಗುವಿಗೆ ಸಿಗ್ತದಾ ಇಲ್ವಾ, ಅಲ್ಲ ಅದರಲ್ಲಿ ಹೋದ್ಮೇಲೆ ಅವಳೊಂದು ಮಾತಾಡ್ತಾಳೆ ಅಂತ ಹೇಳೋ ಕಾನ್ಫಿಡೆನ್ಸು ನಮಗಿರಲಿಲ್ಲ. ಅವತ್ತು ಹೋದವತ್ತಾಗಿ ನಾವು ಬೆಳಿಗ್ಗೆ ಬೇಗ ಹೋಗಿದ್ದೇವೆ, ತಿಂಡಿ ಮಾಡಿಕೊಂಡು ಬೆಳಿಗ್ಗೆ ಬೇಗ ಹೋದೆವು. ಆನಂತರ ಮಧ್ಯಾಹ್ನ ನಮಗೆ ಊಟನೂ ಮಾಡಲಿಲ್ಲ. ಇವಳು ಮಾಡಾಕ್ತಾಳ ಅಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತೇಳಿ ನಾವು ತುಂಬ ಅವಳಿಗೆ ಪ್ರೆಷರ್ ಆಗ್ತಾಯಿದ್ವು, ಅಲ್ಲಿ ಮಾತಾಡಬೇಕು ನೀನು ಅಂತ. ಅಂದರೆ ಆ ಒಂದು ನಮಗೆ ಆಡಿಷನ್ ಮಾಡುವಾಗ 4 ಗಂಟೆ ಆಗಿದೆ, ನಾವು ಇವಳು ಮಧ್ಯಾಹ್ನ ಯಾವಾಗಲೂ ಮಲಗ್ತಾಳೆ. ಆ ದಿವಸ ನಾವು ಮಲಗಿಸಿಲ್ಲ ಅವಳನ್ನು. ಅದೊಂದು 4 ಗಂಟೆಗೆ ಅವಳೊಂದು ಅದೇ ನಿದ್ದೆ ಮೂಡಲ್ಲಿ ಇದ್ಲು. ಆದರೂ ನಾವು ಸ್ವಲ್ಪ ಅವಳ ಮುಖ ಎಲ್ಲ ಹೋಗಿ ನೀರಲ್ಲೆಲ್ಲ ಮುಖ ಎಲ್ಲ ತೊಳಿಸಿ ಇದು ಮಾಡಿ ಅವಳನ್ನು ಸ್ವಲ್ಪ ಅಲ್ಲಿಗೆ ವೇಕಪ್ ಮಾಡಿ ಅವಳನ್ನು ಕಳಿಸಿದೆವು. ಆದರೆ ಅಲ್ಲಿ ಹೋದ ನಂತರ ಅವಳು ಚೆಂದ ಮಾತಾಡಿದ್ದಿಲ್ಲ. ಅವಳು ನಾವದೊಂದು ಇದು ಮನಸ್ಸಲ್ಲೂ ನಾವು ನೆನೆಸಿರಲಿಲ್ಲ ಅವಳು ಈ ಥರ ಒಂದು ರಿಯಾಕ್ಟ್ ಮಾಡಿ ಆಡು ಅಂತ ಹೇಳಿಕೊಂಡು ಅಂತ. ಒಳ್ಳೆ ಮಾತಾಡಿದ್ರು, ಇದು ಮಾಡಿದ್ರು. ಆವಾಗ ಮತ್ತೆ ಅದೇ ಆಡಿಷನಲ್ಲಿ ಅವರು ಹೇಳಿದರು ಮಗು ಕ್ಯೂಟ್ ಇದ್ದಾಳೆ, ಆ್ಯಕ್ಟಿವ್ ಇದ್ದಾಳೆ ತುಂಬ, ಇವಳದು ಮತ್ತು ಹೇರ್ ಕಟಿಂಗ್ ಎಲ್ಲ ಹಾಗೆ ಇರಲಿ, ಹೇಗೆ ನ್ಯಾಚುರಲ್ ಆಗಿದ್ದಾಳೆ ಅದೇ ರೀತಿ ಇರಲಿ, ಯಾವುದೋ ನೀವು ಇದು ಮಾಡಲಿಕ್ಕೆ ಹೋಗಬೇಡಿ, ಕಟ್ಟಿಂಗ್ ಎಲ್ಲ ಮಾಡಬೇಡಿ ಅಂತ. ಆಗ ನಮಗೆ ಸ್ವಲ್ಪ ಮತ್ತೆ ಹೋಪ್ಸ್ ಬಂತು, ಎಲ್ಲಾದರೂ ಸೆಲೆಕ್ಟ್ ಆಗುವ ಚಾನ್ಸ್ ಉಂಟೇನೋ ಅಂತೇಳಿ. ಹಾಗೆ ಮತ್ತೆ ಬಂದು ಸ್ವಲ್ಪ ಒಂದು 2 ವೀಕ್ಸ್ ನಾವು ಮನೇಲಿ ಕಾಲ್ ಬರ್ತದೆ ಕಾಯ್ತಾ ಇದ್ದೆವು. ಮತ್ತು ನಾವು ಇನ್ನು ಅಂದರೆ ಒಂದು 10-500 ಮಕ್ಕಳಿದ್ರಲ್ಲ, ಅಂದರೆ ಅವರು ಅದರಲ್ಲಿ ಬೇಕಾದ ಸೆಲೆಕ್ಟ್ ಮಾತ್ರ ತುಂಬ ನೋಡಿ ಇದು ಮಾಡೋದಲ್ವ, ಹಾಗೆ ಬರೋದಿಲ್ವೇನಂತ ನಾವು ಸುಮ್ಮನೆ. ಆದರೆ ಒಂದು ದಿವಸ ನನಗೆ ಇದು ಮಾಡಬೇಕಾದ್ರೆ ನನಗೆ ಕಾಲ್ ಬಂತು, ಹೀಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ. ಆಗ ನಮಗೆ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಮತ್ತು ಅದೇ ನಂತರ ನೆಕ್ಸ್ಟ್ ಡೇ ಇದಕ್ಕೆ ವಿ ಟಿ ಶೂಟಿಗೆ ಬರ್ತಾರೆ ಅಂತ ಹೇಳಿದರು. ಹಾಗೆ ಮೇಲೆ ವಿ ಟಿ ಶೂಟ್ ಮಾಡಿದರು ಅಂತ. ಅದರ ನೆಕ್ಸ್ಟ್ ಡೇ ಅಲ್ಲಿ ಬ್ಯಾಂಗ್ಳೂರಿಗೆ ಹೋದೆವು. ಅಲ್ಲಿ ಹೋದ ಮೇಲೆ ಸಹ ಹಾಗೆ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಅಂದರೆ ಅವಳಿಗೆ ನೈಟ್ ಸರಿ ನಿದ್ದೆ ಇಲ್ಲದೆ ಬೆಳಿಗ್ಗೆ ಒಂದು 7 ಗಂಟೆ ಫಸ್ಟಿಗೆ ನಮಗೆ ಸಿಕ್ಕಿದ್ದು. ಫಸ್ಟಿಗೆ ಸಿಗಬೇಕಾದ್ರೆ ನಾವು ಅವಳೊಂದು ಮೂಡು ಸರಿ ಇರಲಿಲ್ಲ ಆ ಟೈಮಲ್ಲಿ. ಅವ್ರು ಮಾತಾಡಿಸ್ಬೇಕಾದ್ರೆ ಅಷ್ಟು ಮಾತಾಡ್ತಿರ್ಲಿಲ್ಲ. ನಮಗೆ ಆಗ ತುಂಬ ಹೆದರಿಕೆ ಆಯಿತು, ಇವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಏನೋ ಅಂತ ಹೇಳಿಕೊಂಡು ತುಂಬ ಹೆದರಿಕೆ ಆಯಿತು ನಮಗೆ. ಆದರೆ ಪರವಾಗಿಲ್ಲ, ಮತ್ತು ಅವಳು ಒಂದು ಮಧ್ಯಾಹ್ನ ಆಗುವಾಗ ಒಂದು ಒಳ್ಳೆ ಇದಾದಳು, ಆ್ಯಕ್ಟಿವ್ ಆದಳು. ಹಾಗಾಗಿ ಮತ್ತೆ ಅದೇ ಎಲ್ಲ ಇದರಲ್ಲಿ ಗೇಮ್ಸಲ್ಲೆಲ್ಲ ಬೇಕಾದಾಗ ನಾವು ಹೇಳಿದಾಗ ಅವಳು ನಮಗೆ ಕೋಆಪ್ರೇಟ್ ಮಾಡಿದ್ಲು. ಹೌದು, ಹಾಗೆ ಒಂದು ನಮಗೆ ಪ್ರೈಸ್ ತೆಗೆಯುವಂಥ ಒಂದು ಇದು ಸಿಕ್ಕಿತ್ತು, ಚಾನ್ಸ್ ಸಿಕ್ಕಿತ್ತು. ಅಂತೂ ನಮ್ಮ ಪುಣ್ಯ ಅಂತ ಹೇಳಬೇಕು, ಇಂಥ ಮಗಳನ್ನು ಪಡೆದ ನಾವು ಪುಣ್ಯ ಅಂತ ಹೇಳಬೇಕು. ನೆಕ್ಸ್ಟ್ ಅವಳು ಡ್ರಾಮಾ ಜೂನಿಯರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ, ಏನು ನೀವು ಹೇಳ್ತೀರಿ? ಹೌದು, ಅಂದರೆ ನಮಗೆ ಅದೇ ಮೊನ್ನೆ ಇದಾದ ನಂತರ ನಮಗೊಂದು ಆಸೆ ಉಂಟು ಅವಳನ್ನು ಏನಾದರೂ ಒಂದು ಅದೇ ಫೀಲ್ಡಲ್ಲಿ, ಅಂದರೆ ಈಗೊಂದು ಚೋಟ ಚಾಂಪಿಯನ್ ಅಥವಾ ಬೇರೆ ಯಾವುದಾದ್ರೂ ಪ್ರೋಗ್ರಾಮ್ ಇದೆ ಅದರಲ್ಲಿ ಇದು ಮಾಡಬೇಕು, ಅಲ್ಲಾದರೂ ಒಂದು ಈಗ ಸೀರಿಯಲಲ್ಲಿ ಸಣ್ಣ ಪಾತ್ರ ಯಾವುದಾದ್ರು ಸಿಕ್ಕಿದೆ ಅಥವಾ ಏನಾದರೂ ಕಿರುಚಿತ್ರ ಆ ಥರ ಏನಾದರೂ ಅದರಲ್ಲಿ ಅವನು ಕಳಿಸಬೇಕು ಅಂತೇಳಿ ಒಂದು ಆಸೆ ಉಂಟು ನಮಗೆ. ಅಂದರೆ ಅವಳು ಅದರಲ್ಲಿ ಒಂದು ಪ್ರತಿಭೆ, ಅವಳಿಗೊಂದು ಕಲೆ ಉಂಟು, ಒಂದು ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಮ್ಮದೊಂದು ಆಸೆ. ಇನ್ನು ಆತ್ಮೀಯವರೊಟ್ಟಿಗೆ ಹೆಚ್ಚು ಮನೆಯಲ್ಲಿ ಒಡನಾಡಿಗಳಾಗಿರುವವರು ಅವರ ಅವ್ವ ಇದ್ದಾರೆ, ಚಂದ್ರಾವತಿಯವರು. ಅವರೊಬ್ಬರು ನಿವೃತ್ತ ಶಿಕ್ಷಕಿ ಕೂಡ ಹೌದು. 30 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವವರು. ಒಂದರ್ಥದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದುದರಿಂದ ಮೊಮ್ಮಗಳೊಟ್ಟಿಗೆ ಅವರು ಕೂಡ ಒಂದಷ್ಟು ಕಲಾತ್ಮಕವಾಗಿ ತೊಡಗಿಸಿಕೊಂಡಿದ್ದಾರೆ ಎನ್ನುವಂಥದ್ದು ನಮಗೆ ನೋಡುವಾಗ ತಿಳಿಯಲ್ಪಡ್ತದೆ. ಅವರು ಕೂಡ ಏನು ಮಾತಾಡ್ತಾರೆ ಮೊಮ್ಮಗಳ ಬಗ್ಗೆ ನೋಡುವ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಮೊಮ್ಮಗಳು ಚೋಟಾ ಚಾಂಪಿಯನ್ ಆಗಿದ್ದಾಳೆ. ಇದೊಂದು ಸಾಧನೆ, ಸಣ್ಣ ಪ್ರಾಯದಲ್ಲಿ ಒಂದು ಸಾಧನೆ ಅಂತ ಅನಿಸಿದೆ. ನೀವು ಅವ್ವನಾಗಿದ್ದುಕೊಂಡು, ಆ ಮಗುವಿನ ಅವ್ವನಾಗಿದ್ದುಕೊಂಡು ಏನು ಖುಷಿ ಆಗ್ತದೆ, ಏನು ಹೇಳಲಿಕ್ಕೆ ಇಷ್ಟ? ಅವಳು 1 ವರ್ಷದಲ್ಲೇ ಅವಳ ಗುಣ ಇದೆಲ್ಲ ನೋಡಿ ನಾನು ಹೇಳ್ತಾ ಇದ್ದೆ, ಇವಳು ಇಡೀ ರಾಜ್ಯಕ್ಕೆ ಹೆಸರು ತರ್ತಾಳೆ, ಮನೆಗೆ ಹೆಸರು ತರ್ತಾಳೆ, ಖಂಡಿತ ಅಂತ. ಅದಕ್ಕೆ ಮಗ ಹೇಳ್ತಿದ್ದ, ಅಮ್ಮ ನಿನ್ನ ಬಾಯಿ ಫೋಲ್ಸಲ್ಲಿ ತಂದರೆ ಸಾಕು ಅಂತೇಳಿ. ಅಷ್ಟು ಒಂದು ಎಲ್ಲರನ್ನು ಅವಳು ಅಟ್ರಾಕ್ಷನ್ ಮಾಡಿಕೊಳ್ತಿದ್ರು. ಪ್ರೀತಿಯಿಂದ ಕಾಣೋದು, ಎಂತಾದರೂ ತಿನ್ಲಿ ಕೊಟ್ಟರೆ ಮುದ್ದು ಎಲ್ಲರಿಗೆ ಹಂಚಿ ತಿನ್ನೋದು, ಇಂಥ ಅವಳ ಗುಣ. ನಾನು ಹೇಳ್ತಾ ಇದ್ದೆ, ನೋಡು ಮನೆಗೆ ಅವಳು ಹೆಸರು ತಂದೇ ತರ್ತಾಳೆ ಅಂತ ಹೇಳ್ತಾ ಇದ್ದೆ.
ಹಾಗೆ ಮತ್ತು ಅವಳು ಇದು ಝೀ ಕನ್ನಡದ ಇದು ಬರೋಗಳಿಲ್ಲ ಅತ್ತೆ ಆಡಿಷನ್ನಿಗೆ ಬಂದಿದೆ ಎಂತ ಮಾಡೋದು ಹೋಗಿ ಆವಾಗ ಮಗ ಹೇಳಿದ ನಾವು ಗೆಲ್ಲಿಕೊಂಡ ಇಲ್ಲ ಗೆಲುವು ಸೋಲು ಇದ್ದದೆ ಭಾಗವಹಿಸೋದು ಮುಖ್ಯ ಮಗು ಚುರುಕಾಗ್ತದೆ ಅಂತೇಳಿ ಹೇಳಿದೆ ಸರಿ ಅಂತೇಳಿ ಹೋಗಿ ಬಂದ ಹೇಳುವಾಗ ಖಂಡಿತ ಅವಳು ಗೆದ್ದಿದ್ದಾಳೆ ಹೇರ್ ಕಟ್ ಮಾಡಿಬಿಟ್ರೆ ಗೆದ್ದಿದ್ದಾಳೆ ಹೇಳಿದರು. ಮತ್ತು ಬುಧವಾರ ದಿವಸ ಬಂದರು, ಇಲ್ಲಿ ಶೂಟಿಂಗ್ ಎಲ್ಲ ಬಂದು ಅವರು ಗುರುವಾರ ಬಂದು ಹೋಗಿ ಅವತ್ತೇ ಕಾಲ್ ಮಾಡಿದರು. ಶುಕ್ರವಾರ ದಿವಸ ಬೆಳಿಗ್ಗೆ ಇಲ್ಲಿಂದ ನಾವೆಲ್ಲ ಹೋದೆವು. ಮತ್ತು ಶನಿವಾರ ಹೌದು, ನಾನು ಇವರೆಲ್ಲ ಹೋಗಿದ್ದೆವು. ಅವರು ಮಾತ್ರ ದೊಡ್ಡಮ್ಮ ಮಾತ್ರ ಬಾಕಿ, ಇಲ್ಲಿ ಮನೆಯಲ್ಲಿ ಆಗಬೇಕಲ್ಲ ಅಂತೇಳಿ ಹಾಗೆ ಎಲ್ಲರೂ ಫ್ಯಾಮಿಲಿ ಹೋದೆವು. ಅವಳು ಗೆದ್ದಾಗ ನಮಗೆ ತುಂಬ ಖುಷಿ ಆಯಿತು. ಅಂದರೆ ಇದೊಂದು ದೇವರು ಕೊಟ್ಟ ವರ. ತುಳು ಕರಾವಳಿಯ ಗತ್ತು ಏನು ಎಂಬುದನ್ನು ಅವಳು ತೋರಿಸಿಕೊಟ್ಟಿದ್ದಾಳೆ, ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಿದ್ದಾಳೆ. ಅದೊಂದು ನಮಗೆ ಹೆಮ್ಮೆ, ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ಅಂದರೆ ನಾವು ಸಹ ಎಲ್ಲರಾಗೆ ಇದ್ದೇವೆ, ಕರಾವಳಿ ಗತ್ತನ್ನು ಎಲ್ಲರಿಗೂ ತೋರಿಸಿಕೊಟ್ಟಿದ್ದಾಳೆ. ಇಲ್ಲದ್ರೆ ಎಲ್ಲ ಕರಾವಳಿ ಹಿಂದೆ ಅಂತ ಹೇಳ್ತಿದ್ರು, ಎಲ್ಲ ಬಾಕಿದವರು ಮುಂದೆ ಬರ್ತಿದ್ರಲ್ಲ. ಅದರಲ್ಲಿ ನಮ್ಮ ಗೌಡ ಜಾತಿ ಅಂತೇಳಿ ಮುಂದೆ ಹೋಗೋದು ಬಹಳ ಕಷ್ಟ. ಅದರಲ್ಲಿ ಅವಳು ಎತ್ತಿ ಹಿಡಿದಿದ್ದಾಳೆ, ಗೌಡ ಜಾತಿ ನಾವು ಇದ್ದೇವೆ, ಎಲ್ಲದರಲ್ಲಿ ಇದ್ದೇವೆ ಎಂಬುದನ್ನು ಅವಳು ಒಂದು ಕಲ್ಪನೆ ಎಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಅದರ ಬಗ್ಗೆ ನಮಗೆಲ್ಲರೂ ತುಂಬ ಹೆಮ್ಮೆ ಆಗಿದೆ. ಅದು ರಾಜ್ಯಕ್ಕೆ ಹೆಮ್ಮೆ, ತಾಲೂಕಿಗೆ ಹೆಮ್ಮೆ, ಊರಿಗೆ ಹೆಮ್ಮೆ, ಮನೆಯವರಿಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಆಗಿದೆ. ಇಷ್ಟು ಚಿಕ್ಕ ಮಗು ಈ ರೀತಿ ಒಂದು ಹೆಸರು ತರುವುದಂದರೆ ಅದೊಂದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೊಂದು ಅದೊಂದು ದೇವರು ಅಂತ ಹೇಳ್ಬೋದು. ನಮಗೆ ನಮ್ಮ ಪಾಲಿಗೆ ಕೊಟ್ಟದೊಂದು ದೇವರಾಗಿ ಬಂದಿದ್ದಾಳೆ ನಮ್ಮ ಮನೆಗೆ ಅಂತ ಹೇಳ್ಬೋದು. ಅಷ್ಟು ಮನೆ ಲಕ್ಷ್ಮಿಯಾಗಿ ಇದ್ದಾಳೆ ಅವಳು, ಎಲ್ಲರಲ್ಲಿ ಹೊಂದಾಡಿಕೊಂಡು ಇದ್ದಾಳೆ. ಹಾಗೆ ಇನ್ನು ಮುಂದೆಯೂ ಅವಳನ್ನು ಒಳ್ಳೆಯ ರೀತಿಯಲ್ಲಿ ಮುಂದೆ ಇಂಥದ್ದು ಸಿಕ್ಕಿದ್ರೆ ಸಹ ನಾನು ಹೇಳಿದ್ದೇನೆ, ಯಾವುದಿದ್ರೂ ನೀವು ಕಾಲ್ ಬಂದರೆ ನೀವು ಕಳಿಸಿ. ಸೋಲು ಗೆಲು ಇದ್ದದೆ, ಅವಳನ್ನು ಮನೇಲಿ ಹಾಕೊಳ್ಳೋದು ಬೇಡ, ಅನುಭವ ಆಗ್ತದಲ್ಲ ನಮಗೆ ಅಂತ ನಾನು ಅವಳನ್ನು ಹೇಳಿದೆ. ಇನ್ನು ಆತ್ಮೀಯವರ ತಾತ ಇದ್ದಾರೆ ಜೋಗಪ್ಪ ಗೌಡ್ರವರು. ಅವರು KSRTCಯಲ್ಲಿ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವವರು. ಅವರು ಕೂಡ ಮೊಮ್ಮಗಳ ಜೊತೆಗೆ ಆಟವಾಡುತ್ತಾ ಅವಳ ಒಂದು ಖುಷಿಯಲ್ಲಿ ತಾವು ಕೂಡ ಖುಷಿಯನ್ನು ಪಡ್ಕೊಂಡವರು. ಈಗ ಖುಷಿ ಇಮ್ಮಡಿಯಾಗಿದೆ ಛೋಟಾ ಚಾಂಪಿಯನ್ ಆದ ನಂತರ. ಸೊ ಅವರು ಏನು ಮಾತಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಮೊಮ್ಮಗಳ ಬಗ್ಗೆ, ಈ ಒಂದು ಸಾಧನೆಯ ಬಗ್ಗೆ ಏನು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತದೆ. ನಮಗೆ ಒಂದು ಹೆಸರು, ನಾವು TV ಚಾನಲ್ ಇಷ್ಟವರೆಗೆ ಹೋಗಿಲ್ಲ, ಅದು ನಮ್ಮ ಒಂದು TV ಚಾನಲ್ಲಿ ನಮಗೆ ಒಂದು ಅವಕಾಶ ಮಾಡಿ ಕೊಟ್ಟು ನಾವು TV ಚಾನಲ್ ಒಂದು ಬಂದಿದ್ದೇವೆ. ಈಗ ಅಂದರೆ ನಿಮಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ, ನಿಮ್ಮ ಮಕ್ಕಳು ಕೂಡ ಹೋಗುವಂಥ ಅವಕಾಶಗಳಿಲ್ಲ, ಆದರೆ ಮೊಮ್ಮಗಳು ಹೋಗಿದ್ದಾಳೆ. ಹೋಗಿದೆ, ಅದರಿಂದ ನಮಗೆ ಬೇರೆ ಖುಷಿಯಾಗಿದೆ. ನಿಮ್ಮ ಮನೆಯ ಒಂದು ಕರುಳ ಕೊಡಿ ಅದು ಹೋಗಿದೆ, ಅದು ಮೂಲಕ ಖುಷಿ ಆಗ್ತದೆ. ಇಷ್ಟು 70 ವರ್ಷ ಆದರೂ ನಮಗೆ ಅದೊಂದು ಅವಕಾಶ ಸಿಕ್ಕಿದೆ, ಅದರಿಂದ ನಮಗೆ ಭಾರಿ ಖುಷಿ ಆಗ್ತದೆ. ಮತ್ತು ನಮಗೆ ಯಾಕೆಂದರೆ ನನಗೂ 3 ಜನ ಗಂಡು ಮಕ್ಕಳು, ದೊಡ್ಡ ಮಕ್ಕಳಿಗೆ 2 ಜನ ಗಂಡು ಮಕ್ಕಳು. ಇದು ಐದನೇದಾಗಿ ನಾವು ಒಂದು 6ನೇದಾಗಿ ಒಂದು ಹೆಣ್ಣು ಮಗು ಹುಟ್ಟಿದ್ದು ನಮಗೆ ಭಾರಿ ಖುಷಿಯಾಗಿದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಅಂತ ಇತ್ತಿಲ್ಲ, ಹಾಗೆ ಭಾರಿ ಖುಷಿಯಾಗಿದೆ. ಹಾಗೆ ಒಂದು TVಯಲ್ಲಿ ಹೋಗಿ ನಮಗೆ ಒಂದು ಅವಕಾಶ ಸಿಕ್ಕಿದ್ದು ಒಳ್ಳೆ ಇದಾಗಿದೆ. ಮತ್ತು ಮಗು ಅಂದರೆ ನಮಗೆ ಯಾವಾಗ ಮೊದಲು ಹೊರಗಿಂದ ಬರುವಾಗ ತಾತ ಅಂತ ಓಡಿ ಬರ್ತಾಳೆ, ಏನು ತಂದಿರಿ ಏನಿಲ್ಲ ಇದ್ದರೆ ಬಂದು ಸ್ಕೂಟರ್ನ ಇದು ಓಪನ್ ಮಾಡ್ತಾಳೆ, ಎಂತ ತಂದಿದ್ದೀರಿ ಅಂತೇಳಿ, ಐಸ್ ಕ್ರೀಮ್ ಬಂದಿದ್ದೀರಾ ಎಂತ ತಂದಿದ್ದೀರಿ ಅಂತ. ಬರುವಾಗ ಏನಾದರೂ ತರಬೇಕಷ್ಟೇ. ಆಮೇಲೆ ಬಂದು ನಮ್ಮ ಮೇಲೆ ಮೈ ಮೇಲೆ ಬಿದ್ದುಕೊಂಡು ಆಟ ಆಡಿಕೊಂಡು ನಮಗೆ ಪ್ರೀತಿ ಒಳ್ಳೆ ಏನಿಲ್ಲ ಇದ್ದರೆ ನಾವು ನನ್ನ ಮೊಬೈಲ್ ಯಾವಾಗಲೂ ಎಲ್ಲ ಕೈಯಲ್ಲೇ ಇರೋದು. ಏನಿಲ್ಲ ಇದ್ದರೆ ನಾನು ತಾತ ಅಂತೇಳಿ ಯಾರು ಇಲ್ಲ ಇದ್ದರೆ ನಾನು ಒಟ್ಟಿಗೆ ಬೇಕು, ಎಲ್ಲಿ ಹೋಗಾದರೂ ಕರ್ಕೊಂಡು ಹೋಗಬೇಕು. ಹಾಗೆ ನಮಗೊಂದು ಹೆಣ್ಣು ಮಗು ಅಂತೇಳಿ ಭಾರಿ ಖುಷಿ ಆಗ್ತದೆ. ಅದರ ಮೇಲೆ ಈಗ ಒಂದು TV ಚಾನಲಿಗೆ ಹೋಗಿ ಅಂತೆಲ್ಲ ತುಂಬ ಇದಾಯಿತು. ಯಾಕಂದರೆ ಮೊನ್ನೆ ಇದಕ್ಕೆ ಬಂದವರು TV ಚಾನಲ್ ಅವರು ಬಂದವ್ರಿಗೆ ಹೇಳಿದರು, ಯಾವ ಇದು ನಿಮ್ಮದು ಕ್ಯಾಸ್ಟ್ ಒಂದಿಲ್ಲ. ಆವಾಗ ನಾವು ಗೌಡ ಅಂತ ಹೇಳಿದ್ರು. ಆಗ ಅವ್ರು ಮಂಡ್ಯದ ಅವರು ಗೌಡರು, ಇಲ್ಲಿ ಗೌಡರುಗಳಿದ್ದಾರೆ, ಇಲ್ಲಿ ಒಂದು ಗೌಡ ಅಂತ ಹೆಸರು ಹಾಕಿದ್ದು ಒಂದು ಸಾರ್ಥಕ ಆಯಿತು. ಇಲ್ಲದಿದ್ದರೆ ಯಾರಿಗೆ ಗೌಡ ಅಂತೇಳಿ ಹಾಕೋದಿಲ್ಲ. ಹಾಗೆ ಅವರಿಗೂ ಖುಷಿ ಆಯಿತು. ಮತ್ತು ಈಗ ಇಲ್ಲಿ ಇದ್ದವರಿಗೆಲ್ಲ ನೋಡಿ, ಈ ಮೊನ್ನೆ ಒಂದು ಇಂಜಿನಿಯರ್ ನಮ್ಮ ಇದು ಗೌಡ ಸಮಾಜದ ಅವರು ಕೂಡ ಅಭಿನಂದನೆ ಕಳಿಸಿದರು. ಈ ಗೌಡ ಒಂದು ಹೆಸರು ಹಾಕಿದ್ದರಿಂದ ನಮಗೆ ಇದಾಯಿತು, ಮಗುವಿಗೆ ಒಂದು ಹೆಸರಾಯಿತು ಮನೆತನ. ಹಾಗೆ ಮೊನ್ನೆ ಗೌಡ ಸಮಾಜದವರೆಲ್ಲ ಬಂದು ಒಂದು ಇದು ಮಾಡಿದರು, ಒಂದು ಮಗುವಿಗೆ ಮತ್ತು ಸನ್ಮಾನ ಮಾಡಿದರು. ಹಾಗೆ ಸ್ಕೂಲಲ್ಲಿಯೂ ಸನ್ಮಾನ ಮಾಡಿದರು, ಅವರ ಸ್ಕೂಲಲ್ಲಿ. ಹಾಗೆ ಒಂದು ಗೌಡ ಅಂತ ಒಂದು ಹೆಸರು ಬಂದರಿಂದ ನಮಗೊಂದು ಗೌಡ ಇದಕ್ಕೆ ಒಂದು ಒಳ್ಳೆ ಇದಾಯಿತು, ಹೆಮ್ಮೆ ಆಯಿತು. ಆತ್ಮೀಯವರ ಸಣ್ಣ ಚಿಕ್ಕಪ್ಪ ಸಚಿನ್ರವರಿದ್ದಾರೆ. ಮಕ್ಕಳು ಅಂತ ಹೇಳಿದರೆ ಮಕ್ಕಳಿಗೆ ಒಂದಷ್ಟು ಅಪ್ಪ ಅಮ್ಮನ ಮೇಲೆ ಒಂದು ಪ್ರೀತಿ ಇರ್ತದೆ. ಅದರ ಜೊತೆಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಮಾವ ಆಗಿರ್ಬೋದು, ಅತ್ತೆ ಎಂದಿರ್ಬೋದು, ಅವರೊಟ್ಟಿಗೆ ಇನ್ನೂ ಹೆಚ್ಚಿನ ಒಂದು ಪ್ರೀತಿಯಲ್ಲಿ ಕೂಡ ಇರ್ತಾರೆ. ಸೊ ಚಿಕ್ಕನೊಂದಿಗೆ ಆತ್ಮಿ ಅವಳು ಹೇಗಿರ್ತಾಳೆ ಅಂತ ಕೇಳೋಣ. ನಮಸ್ತೆ. ನಮಸ್ತೆ.
ಆತ್ಮೀಯವಳು ಈಗ ಚೋಟ ಚಾಂಪಿಯನ್ ಆಗಿದ್ದಾಳೆ. ಮನೆಯಲ್ಲಿ ನಿಮ್ಮ ಜೊತೆಗೆ ಯಾವ ರೀತಿ ಇರ್ತಾಳೆ? ಮನೆಯಲ್ಲಿ ಅಂತ ಹೇಳಿದರೆ ಅವಳಿಗೆ ಈಗ ಸ್ವಲ್ಪ ಅಣ್ಣನವರು ಬಿಟ್ಟರೆ ನನ್ನೊಟ್ಟಿಗೆ ಜಾಸ್ತಿ, ಅಂದರೆ ಮೈ ಮೇಲೆ ಬಿದ್ದುಕೊಂಡು ಆಟ ಆಡಿಕೊಂಡು ಹೀಗೆ ಇರ್ತಾಳೆ ನಾರ್ಮಲಾಗಿ. ಮತ್ತು ಸ್ವಲ್ಪ ಮನೆಯಲ್ಲಿ ಬೈಯೋದು ಜಾಸ್ತಿ ನಾನೇ ಅವಳಿಗೆ. ಹೇಳ್ತಿದ್ದೆ ನಾನು ಜೋರು ಮಾಡ್ತೀರಾ? ಹೌದು, ವಿನ್ ಆದಮೇಲೆ ಹೇಳ್ತಿದ್ದೆ ನಾನು, ಇಷ್ಟು ತನಕ ಬೈದದ್ದು ಸಾರ್ಥಕ ಆಯಿತು ನಿಮಗೆ ಅಂತ. ಯಾಕೆಂತ ಹೇಳಿದರೆ ವಿನ್ನಾಗಿ ಬಂದ್ಲು ಇವತ್ತು, ಮನೆಗೊಂದು ಹೆಸರು ತಂದ್ಲು, ಊರಿಗೂ ಹೆಸರು ತಂದ್ಲು, ಎಲ್ಲರಿಗೆ ಹೆಸರು ತಂದ್ಲು. ಯಾಕಂತ ಹೇಳಿದರೆ ಒಂದು ಇಷ್ಟು 3.5 ವರ್ಷದಲ್ಲಿ ಅಂಥ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದರೆ ಒಂದು ದೇವರ ವರನೂ ಆಗಿರ್ಬೋದು, ಒಂದು ಅವಳ ಎಫರ್ಟ್ ಇದೆ ಅದರಲ್ಲಿ. ಯಾಕಂತ ಹೇಳ್ಬೇಕಾದ್ರೆ ನಾವೀಗ ಇಷ್ಟು ವರ್ಷ ಆಗಿ ನಮಗೊಂದು ಸಣ್ಣ ವೇದಿಕೆಗೆ ಹೋಗಬೇಕಾದ್ರೆ ಒಂದು ಹೆದರಿಕೆ ಆಗ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ಒಂದು ಝೀ ಕನ್ನಡ ಅಂತ ಹೇಳೋದು ಒಂದು ಇಷ್ಟು ದೊಡ್ಡ ವೇದಿಕೆ ಆಗಿರಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ನೋಡ್ತಾರೆ, ಹಲವಾರು ಇಂಡಿಯಾದಲ್ಲೂ ನೋಡ್ತಾರೆ. ಅಂಥ ಒಂದು ವೇದಿಕೆಯಲ್ಲಿ ವಿನ್ ಆಗಿ ಬಂದಿದ್ದಾಳೆ ಅಂತ ಹೇಳಬೇಕಾದ್ರೆ ಒಂದೊಂದು ದೊಡ್ಡ ಸಾಧನೆ ಇಷ್ಟು ಸಣ್ಣ ವಯಸ್ಸಿಗೆ. ಅದು ಹೆಮ್ಮೆ ಆಗ್ತದೆ ನಮಗೆ. ಈಗ ಅವಳಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಉಂಟು. ಹೊರಗಡೆ ಹೋಗಬೇಕಾದ್ರೆ ಈಗ ಮೊನ್ನೆ ಉಪ್ಪಿನಂಗಡಿಗೆ ಹೋದ್ಲು, ಅಲ್ಲಿ ಡ್ರೆಸ್ ಅಂಗಡಿಯವರು ನಾವೇನು ಹೇಳಲಿಲ್ಲ ಅವ್ರ ಹತ್ರ ಚೋಟ ಚಾಂಪಿಯನ್ ವಿನ್ನರ್ ಅಂತ. ಅವರೇ ಕರ್ಕೊಂಡು ಹೋಗಿ ಇವಳನ್ನು ಸೆಲ್ಫಿ ಎಲ್ಲ ತೆಗೆದ್ರಂತೆ. ಆಮೇಲೆ ಇಲ್ಲಿ ಅಲಂಕಾರಲ್ಲಿ ಹೋಗಬೇಕಾದ್ರೂ ಹೇಳ್ತಾರೆ, ನೀನು ಚೋಟ ಚಾಂಪಿಯನ್ ವಿನ್ನರ್ ಅಲ್ಲ ಅಂತ. ಹಾಗೆ ಒಂದು ರೆಸ್ಪಾನ್ಸ್ ಸಿಗಬೇಕಾದ್ರೆ ನಮಗೆ ಖುಷಿ ಆಗ್ತದೆ, ಯಾಕೆಂತ ಹೇಳಿದ್ರೆ ನಮ್ಮ ಮನೆಯವರಲ್ಲ ಅಂತೇಳಿ ಖುಷಿ ಆಗ್ತದೆ. ಅದಾದಮೇಲೆ ಈಗ ಮೊನ್ನೆ ಅವಳು ಅದೇ ಒಂದು ವಿನ್ನರ್ ಆದದಕ್ಕೆ ಒಂದು ಇವರ ಅತ್ತಿಗೆಯವರ ಶಾಲೆ ಕಾಲೇಜಲ್ಲಿ ಮಾರಿನಸ್ ಕಾಲೇಜಲ್ಲಿ ಅಲ್ಲಿ ಕರೆದು ಸನ್ಮಾನ ಮಾಡಿದ್ಲು ಅವಳಿಗೆ. ಆಮೇಲೆ ಒಕ್ಕಲಿಗ ಗೌಡ ಸಮಾಜದವರು ಬಂದು ಅವರು ಸನ್ಮಾನ ಮಾಡಿ ಒಂದು ಗೌರವಿಸಿದರು. ಅದೆಲ್ಲ ನೋಡಬೇಕಾದ್ರೆ ಒಂದು ಖುಷಿ ಆಗ್ತದೆ, ಒಂದು ಇಷ್ಟು ಸಣ್ಣ ವಯಸ್ಸಿಗೆ ಒಂದು ಹೆಸರು ಮಾಡಿಲ್ಲಲ್ಲ ಅಂತ. ಇನ್ನೂ ಅವಳಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಅನಿಸ್ತಾ ಉಂಟು. ಯಾಕಂತ ಹೇಳಿದರೆ ಈಗ ಹಳ್ಳಿ ಮಕ್ಕಳಿಗೂ ಸಿಟಿ ಮಕ್ಕಳಿಗೂ ವ್ಯತ್ಯಾಸ ಇರ್ತದೆ. ನಾವು ತುಂಬ ಅಂದರೆ ನಾವು ಕಾನ್ಫಿಡೆನ್ಸ್ ಇರಲಿಲ್ಲ ಅವಳ ಮೇಲೆ, ಈ ಥರ ಹೋಗಿ ಅಲ್ಲಿ ವಿನ್ ಆಗ್ಬೋದು ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಹೋಗಿ ಅಲ್ಲಿ ವಿನ್ ಆದದ್ದೊಂದು ನಮಗೆ ಖುಷಿ ಆಗ್ತಾ ಉಂಟು ಈಗ. ಅಂದರೆ ಮನೆಯವರು ನಾವು ಸಪೋರ್ಟ್ ಮಾಡಿದ್ದೇವೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈಗ ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣನವರಾಗಿರ್ಬೋದು, ಅವಳ ಅಪ್ಪ ಅಮ್ಮ ಆಗಿರ್ಬೋದು, ನಾವೆಲ್ಲ ಸಪೋರ್ಟ್ ಮಾಡಿದ್ದೇವೆ ಹೋಗಬೇಕಾದ್ರೆ. ನಾವು ಫಸ್ಟಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ವಿನ್ ಆಗ್ತಾಳೆ ಅಂತ. ಮತ್ತೆ ಹೋಗಿ ಆಡಿಷನಲ್ಲಿ ಸೆಲೆಕ್ಟ್ ಆದಂತ ಹೇಳುವಾಗ ಓಕೆ ನಮಗೊಂದು ಕಾನ್ಫಿಡೆನ್ಸ್ ಬಂತು, ಏನಾದರೂ ಮಾಡಬಹುದು ಅಂತೇಳಿ ಕಾನ್ಫಿಡೆನ್ಸ್ ಬಂತು. ಹೋಗಿ ವಿನ್ನಾಗಿ ಬಂದದ್ದು ನಮಗೊಂದು ಭಾರಿ ಖುಷಿ ಆಗ್ತದೆ ಯಾಕೆಂತ ಹೇಳಿದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಂದು ಟಿ ವಿ ಶೋಗೆ ಹೋದದಂತಿಲ್ಲ. ಇವಳಿಂದಾಗಿ ನಮಗೊಂದು ಅಲ್ಲಿ ಹೋಗಿ ಮಾತಾಡುವ ಚಾನ್ಸ್ ಸಿಕ್ಕಿತ್ತು. ಪ್ಲಸ್ ನಮಗೆ ಅಲ್ಲಿ ಹೇಗೆ ಒಂದು ಶೂಟಿಂಗ್ ಆಗ್ತದೆ ಅಂತ ಹೇಳೋ ಒಂದು ವ್ಯೂ ನಮಗೆ ಸಿಕ್ಕಿತ್ತು, ಹೇಗೆ ಅಂತ ಗೊತ್ತಾಗ್ತದೆ. ಖುಷಿ ಆಗ್ತಾ ಉಂಟು ಅವಳ ಒಂದು ಇದಕ್ಕೆ. ಸಣ್ಣ ಚಿಕ್ಕನಿಗೆ ಚೋಟ ಚಾಂಪಿಯನ್ ಆದದ್ದನ್ನು ಹೇಳಬೇಕು, ಹೇಳಂತೆ. ಸಚ್ಚಿ ಚಿಕ್ಕ ಸಚ್ಚಿ ಚಿಕ್ಕನಿಗೆ ಹೇಳಿ, ಹೇಗೆ ಹೇಳ್ತೀರಿ? ನಿಮಗೆ ಖುಷಿ ಆಗ್ತದೆ ಅಲ್ಲ? ಚೋಟ ಚಾಂಪಿಯನ್ ಆದದಕ್ಕೆ ಖುಷಿ ಇದೆಯಲ್ವಾ? ಟಿ ವಿಯಲ್ಲಿ ಬಂದದಕ್ಕೆ ಖುಷಿ ಇದೆಯಲ್ವಾ? ಇದನ್ನು ಹೇಗೆ ಹೇಳ್ತೀರಿ ಚಿಕ್ಕನಿಗೆ? ಹೇಳಿ, ಚಿಕ್ಕನಿಗೆ ಹೇಳಿ, ಫೋನ್ ಮಾಡಿ ಹೇಳಿ, ಫೋನ್ ಮಾಡಿ ಹೇಳಿ. ಚಿಕ್ಕ ಹೇಳಿ, ಚಿಕ್ಕ ಅಲ್ಲಿ ಕಾಣ್ತದೆ. ಹೇಳಿ. ಈಗ ಪ್ರೈಸ್ ಇಲ್ಲಿ ಪ್ರೈಸ್ ಸಿಕ್ಕಿತ್ತು. ಇಲ್ಲ ಹೌದು, ಇಲ್ಲ ಜೋರು ಹೇಳು. ಹೌದು ಜೋರು ಹೇಳಿ. ನಾನು ಚೋಟ ಚಾಂಪಿಯನ್ ಗೊತ್ತಾ? ಹಾಗೆ ಹೇಳುದಾ ನೀವು? ಇನ್ನೊಮ್ಮೆ ಹೇಳಿ. ನಾನು ಚೋಟ ಚಾಂಪಿಯನ್ ಗೊತ್ತಾ? ಬೇರೆ ಏನು ಡೈಲಾಗ್ ಹೇಳ್ತೀರಿ? ಕುರಿ ಪ್ರತಾಪಿಗೆ ಬೇರೆ ಏನು ಡೈಲಾಗ್ ಹೇಳಿದಿರಿ? ಹೇಳಿ. ಹೇಳಿಕೆ ಕುರಿ ಪ್ರತಾಪೊಟ್ಟಿಗೆ ಮಾತಾಡುವಾಗ ಏನು ಹೇಳಿದಿರಿ ಅವರೊಟ್ಟಿಗೆ? ಅವರಿಗೆ ಹೇಗೆ ಅವರನ್ನು ಕರೀತಾ ಇದ್ದದ್ದು? ಕುರಿ ಅಂತ ಕರೀತಾ ಇದ್ದದಾ? ಮತ್ತೆ ಸೇತು ಅಂತ ಕರೀತಿದ್ದದಾ? ಏನ್ ಮಾಡಿದ್ರು ಕುರಿಮಮ್ಮ? ಏನು ಮಾಡಿದ್ರು? ಪ್ರೈಸ್ ಕೊಡ್ಲೆ ನಿಮ್ಗೆ ಕೊಟ್ಟದನ್ನು ಅವ್ರು ಹೇಳ್ಕೊಂಡದ್ದು, ನೀವೇನು ಮಾಡಿದ್ರಿ? ನೀವು ಕೊಡ್ಲಿಲ್ವಾ ಕುರಿಗೆ? ಕೊಡ್ಲಿಲ್ಲ. ಬೇಜಾರಾಗಿರ್ಬೋದಲ್ಲ ಕುರಿಗೆ ಈಗ, ಪಾಪ ಎಷ್ಟು ಬೇಸರಾಗಿರ್ತದೇನು. ಅವ್ರ ಮನೆ ಕೂಗಿಕೊಂಡಿದ್ರು, ನನಗೆ ಚಾಕ್ಲೇಟ್ ಕೊಡ್ಲಿಲ್ಲ ಆತ್ಮಿ ಅಂತ. ಏನು ಮಾಡೋದೀಗ? ನನಗೆ ಸಿಕ್ಕಿದ್ರು ಮೊನ್ನೆ ಟಿವಿಯಲ್ಲಿ ಅವರು. ಹೌದು, ಸಿಕ್ಲಿಲ್ಲ. ನಾವು ಹೋಗೋಣ ಒಂದು ಮತ್ತೊಮ್ಮೆ ಕುರಿಯಲ್ಲಿಗೆ. ಬೇಡ, ಚಾಕ್ಲೇಟ್ ಕೊಡ್ಲಿಕ್ಕೆ ಬೇಡ. ಇನ್ನೊಮ್ಮೆ ಟಿವಿಯಲ್ಲಿ ಬರ್ತದೆ. ಬೇಡ ಅಂದ್ರೆ ಬೇಡ. ಆಲ್ ದಿ ಬೆಸ್ಟ್. ಓಕೆ,
ಚೆನ್ನಾಗಿ ಟಿ ವಿಯಲ್ಲಿ ಇನ್ನೊಮ್ಮೆ ಕಾಣಬೇಕು. ದೊಡ್ಡವರಾಗ್ತಾ ಹೋದಾಗೆ ಟಿ ವಿಯಲ್ಲಿ ಕಾಣ್ತಾ ಇರಬೇಕು ನೀವು, ಆಯಿತಾ? ಓಕೆ ಓಕೆ. ಹಾಂ, ಫ್ಲೈ ಕಿಸ್ ಒಂದು ಹಾರ್ಟ್ ಮಾಡು. ಹೇಗೆ ಹಾರ್ಟ್ ಮಾಡು? ಹೀಗೆ ಮಾಡು. ಮತ್ತೆ ಹೀಗೆ ಹೀಗೆ ಮಾಡು. ಹೀಗೆ ಹೇಗೆ ಹೀಗೆ ಅಲ್ಲ, ಹೀಗೆ ಹಾರ್ಟ್ ಮಾಡು. ಹಾರ್ಟ್ ಹೀಗೆ ಮಾಡು. ಹಾಂ, ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ. ನನಗೆ ಖುಷಿ ಆಯ್ತಾ? ನಿಮಗೆ ಖುಷಿ ಆಯ್ತಾ? ನೀನು ಅಣ್ಣನ ಹತ್ರ ಕೇಳು. ನಿಂಗೆ ಖುಷಿ ಆಯ್ತಾ ನಾನು ಗೆದ್ದದ್ದು? ಕೇಳು ಕೇಳು. ಅಣ್ಣ ನಿಂಗೆ ಖುಷಿ ಆಯ್ತಾ ಗೆದ್ದದ್ದು? ಹಾಂ. ಹೇಳು, ಇನ್ನೊಂದು ಆ ಡೈಲಾಗ್ ಹೇಳು. ನಾನು ಛೋಟಾ ಚಾಂಪಿಯನ್ ಗೊತ್ತಾ ಹೇಳು. ನಾನು ಛೋಟಾ ಚಾಂಪಿಯನ್ ಗೊತ್ತಾ? ಹೌದು. ಅವಳು ಮಾತಾಡುವಾಗ ಮೈಕ್ ಕೊಡಬೇಕು ನನಗೆ. ಹೌದು ಹೌದು. ಹಾಂ, ಖುಷಿ ಆಯ್ತಾ? ನಿನ್ನ ಸ್ಕೂಲಲ್ಲಿ ನೋಡಿದ್ರ ಕೇಳು. ನಿನ್ನ ಸ್ಕೂಲಲ್ಲಿ ನೋಡಿದ್ರ ಕೇಳು ಛೋಟಾ ಚಾಂಪಿಯನ್. ನಿನ್ನ ಸ್ಕೂಲಲ್ಲಿ ನೋಡಿದ್ರಾ? ಹಾಂ ಹೌದು. ನಾನು ಡ್ಯಾನ್ಸ್ ಮಾಡಿದ್ದು ಖುಷಿ ಆಯ್ತಾ ಕೇಳು. ಡ್ಯಾನ್ಸ್ ಮಾಡಿ ಖುಷಿ ಆಯ್ತಾ? ಹೌದು. ನೀನು ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತೀಯಾ? ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತೀಯಾ ಕೇಳು. ನೀನು ಸಹ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತೀಯಾ? ಹಾಂ. ಬರ್ತಾನೆ. ನಾವು ಡ್ರಾಮಾಜಿ ಮನೆಗೆ ಹೋಗೋಣ ನೆಕ್ಸ್ಟ್. ಹಾಂ, ಹೋಗುವ. ಸುದ್ದಿ ಚಾನಲ್ಗೆ ಥ್ಯಾಂಕ್ ಯು. ಸುದ್ದಿ ಚಾನಲ್ಗೆ ಥ್ಯಾಂಕ್ ಯು ಹೇಳು. ಸುದ್ದಿ ಚಾನಲ್ಗೆ ಥ್ಯಾಂಕ್ ಯು ಹೇಳು. ಸುದ್ದಿ ಚಾನಲ್